ಮಧುಮನೋಮಣಿ
Yeah.
ತೀರಿದ ಜನ್ಮ ನನಗೆ ಮನುಷ್ಯನ ಜನ್ಮನ ದೇವರೇ ಸೃಷ್ಟಿವಂತರಿರುವಾಗ ವೇದ ಜನ್ಮನ ದೇವರು ಸೃಷ್ಟಿವಂತರೇ ಹೋಗಿದ್ದಾರೆ ನನಗೆ ನಾನು ಇದ್ದ ನನಗೆ ಜನ್ಮನ ಮಾದ ನನಗೆ ದೇವರು ಕೊರ ನನ್ನ ಮಾದ ನೆನಪುಡು ದೇವರ ನೆನಪು ದಿನಟ್ಟು ಒಂದೇ ಬರ್ತಾಂಡ ಜೀವೋಡಿಗೆ ಅದರಿಂದ ನಂಗೆ ದಿನಟ್ಟು 24 ಗಂಟೆ ಗೊತ್ತಿರೋದ್ರೆ ಅದನ್ನು ನಮ್ಮ ಮಾತೆಗಳೊಂದು ಸಮಯ ನಮ್ಮ ಮೀಸಲಾತಿ ಬಂದು ಟೈಮ್ ಟೇಬಲ್ ಮಾಡ್ಬಿಡಿ ಎತ್ತ ರೀತಿ ಬರ್ತು ಕೆಲಸ ಮನ್ಪ ರೀತಿ ಬರ್ತು ಕಾಣಿಗೆ ಒಂಚೂರು ಚಾ ಬರೀ ರೀತಿ ಬರ್ತು ಮಧ್ಯಾಹ್ನ ಮನಸ್ಸು ಮನ್ಪ ರೀತಿ ಬರ್ತು ಬಡ ಬೈಯದ ಬರ್ತಾನೆ ಚಾವಲ್ ರೀತಿ ಬರ್ತು ಇವಾಗ ಮೊಬೈಲ್ ಇತ್ತು ನಾನು ಚೂರು ರೈಟ್ ಮತ್ತೆ ಕೆಲ ಮಾತು ವಾಲಿದಾಗಲಿ ಮತ್ತು ನೀವು ರಿಪ್ಲೈ ಬರೆಯೋಣ ಫೋನ್ ಮಾಡ್ತಾನೆ ಬಂದು ಈತ ಸಮಯ ಮಾತೆಗಳು ನಮ್ಮ ಸಮಯ ಮೀಸಲಾತಿ ಹೊಡೆದಿದ್ದಾಗ ಇಂಚ ಮೀಸಲಾತಿ ಬಂದು ಅಂಚೆ ಬಿಡು ನಿತ್ಯ ನಂಗೆ 24 ಗಂಟೆ ಕಾಣಿದ ಒಂದು 10 ನಿಮಿಷ ದೇವರೇ ಮಾತಾಡ್ಬೋದು ಅದು ಕೂಡ ಒಂದು 10 ನಿಮಿಷ ಅನ್ಬಿಡು ದೇವರೇ ಮಾತಾಡ್ಬೋದು ಅದು ಸಮಯ ಮಾತ ಮೀಸಲಾತಿ ಅನ್ಬಿಡು ದೇವನ ಸೇವೆನ ದೇವನ ಪೂಜನ ದೇವರ ಸಂಬಂಧ ಸ್ತೋತ್ರನ ಭಜನೆ ಬರಬಂದು ದೇವರೇ ಮಾತ ಸಂತೋಷವಾಗಿ ಮಾಡಿದೆ ಮನುಷ್ಯಗೆ ಕಷ್ಟ ಸುಖ ಲಾಭ ನಷ್ಟ ಬಂದು ಏಪ ಆ ರೀತಿಯ ಮಾತ ಬರ್ಪಣ ಮಾಡಿದ್ರೆ ಅಸಾಧ್ಯ ಅಂತ ಹೇಳಿ ನಂಗೆ ದಾನೆ ಹಾಕೊಂಡು ಸುಖ ಟಿಪ್ಪ ನಂಗೆ ದಾನೆ ಹಾಕೊಂಡು ನನಗೆ ಎಲ್ಲ ಬರ್ತಿ ದೇವೆಲ್ಲ ಬರ್ತಿ ದೈವೆಲ್ಲ ಬರ್ತಿ ನೆರೆಗರತೆ ಎಲ್ಲ ಬರ್ತಿ ಎಲ್ಲ ಬರ್ತಿ ಬಾಡಿ ಗಾರ್ಡ್ಲ ಬರ್ತಿ ನಂಗೆ ಹೆಲ್ಪ್ಗೆ ಜನ ಎಲ್ಲ ಬರ್ತಿ ಅಂತ ಹೇಳಿ ನನಗೆ
ಮಾತ ಕಲೆಯುಣ್ಣದಾನೆ ಪುನಃ ದಿನವರ ಮುರಾಲಿ ಮಠ ಏಜು ಜನಪ್ರಿಯ ನಟಿಗೆ ತರಿತ ಪೂರ ಕಲೆಯುಣ್ಣದ ಲೆತ್ತಲದ ಬರ್ಪುಜಿ ತೂಂಡಲ ಆಮೆಗೆ ಒಂದು ಬೇರೆ ಕುಸೋದಿ ಜೀವನದ ಬರ್ತಾರೆ ನನಗೆ ಆ ಕಷ್ಟವನ್ನು ನಂಗೆ ನೆನಪಾಪಣಿ ಸಂಕಟ ಬಂದಾಗ ಖಾಲಿ ವೆಂಕಟರಮಣ ನಮ್ಮ ಕಷ್ಟವನ್ನು ನಾವು ಮನೆಯದಲ್ಲಿ ಸುಖಟಿಪ್ಪನ ನಮ್ಮ ಒಂದು ಕೊಡುತ್ತಾಗ ದೇವರ ನಮಸ್ಕರಣ ದೇವರ ಪೂಜನ ದೇವರ ಸಂಕೀರ್ತನ ದೇವರ ಮಾತ ಬಹಳ ಪೀಜಿದ ಆ ಭಜನೆಯಲ್ಲಿ ಮಾತು ಬಣ್ಣ ದೇವರ ಮಾತು ಸಂತೋಷವಾಗಿದ್ದ ದೇವರ ದಾನ ಬೇರೆ ನನಗೆ ದೇವರ ಲೆಕ್ಕ ಹೊಡೆದಿದ್ದೆ ಖಾಲಿ ಕಷ್ಟವನ್ನಾಗ ಮಾತ್ರ ಏನೋ ನೆನಪಾಯಿನಂತೆ ಸುಖಟಿಪ್ಪನಾದನಂತೆ ನಿತ್ಯ ಎಲ್ಲ ಮಾತಾಗಿ ಕುಸೋದನಗೆ ಕಾಣದಕ್ಕೆ ದಾನ ಕಾಣದಕ್ಕೆ ಹೊರಲ್ಲ ನಮಗೆ ಬೇಲೆಗೆ ಬೇಗ ಬಾರೆ ದೀಪ ಜನ ಪುಸ್ತಕ ಕೂಡ ನನಗೆ ತಾನೇ ಬೈಯಾಡೋದಿಲ್ಲ ಬೈಯದಾಗಲಿಗೆಲ್ಲ ಪುಸ್ತಕ ಬಂದು ಕಾರಣ ದೀಪನ ಕ್ರಮಣ ನನಗೆ ಈ ತಾಂಡ ಮಂತೊಂದು ನಂಗೆ ತಾನೇ ಹಾಕೊಂಡು ದೇವತಾನಂದ ಸಾಧಿರುತ್ತದೆ ನನಗೆ ಕಲಿಯುಗಟ ಮನುಷ್ಯ ತಾನೇ ಹಾಕೊಂಡು ಎಡ್ಡೆ ಕೆಲಸ ಮಾತ ಬಿದಾಡಿದಾಗ ತಾನೇ ಹಾಕೊಂಡು ಸಮಯ ದಿಕ್ಕಿದ್ವಿ ಕುಸೋತಿದ್ವಿ ಬಾಕಿದೇ ಮಾತ ನಂಗೆ ತಾನೇ ಹಾಕೊಂಡು ಪುಸ್ತಕ ಹಾಕೊಂಡು ಪೂಜೆ ಮಾತ ಬಂತೇಳಿ ಬರೆದಿದ್ದಾರೆ ಕಾಕಲಿಗೆ ಮಾತ ಬರ ನಾನು ಪ್ರಿಂಟ್ ಬರ್ಬಾನೆ 10 ಗಂಟೆಗೆ ಪೂಜೆ ಪ್ರಾರಂಭ ಭದ್ರಾಡಾರಿಗೆ ಮಹಾಪೂಜೆ ಮತ್ತು ಭದ್ರಾಡಿ ಮುಕ್ಕಾಲಿಗೆ ತೀರ್ಥೋತ್ಸವ 1 ಗಂಟೆಗೆ ಅನ್ನ ಸಂದರ್ಭ ನನಗೆ ಜನಗಳು ಮಾತ ದಾನ ನನಗೆ ಪಕ್ಕಡೆ ಭದ್ರಾಡರಿಗೆ ಪೋಂಡ ಯಾವ ಬ್ರಹ್ಮಣ ಮನಸ್ಸು ದಾನೆ ಪೋಂಡು ಮನುಷ್ಯಗೆ ಕಲಿಯುಗಟ್ಟು ಮತ್ತು ಬರ್ಪಣಿಗೆ ಅನ್ನೋದು ಪಕ್ಕಡೆ 10 ಗಂಟೆಗೆ ಪೋಡು ಬೇಗ ಬೋಡು ಕುಳ್ಳೋಡು ಪಟ್ಟು ಪೂಜೆ ಶುರು ಅಂತೇಳಿ 6 ಮಂತ್ರವನ್ನು ಬೇರೆ 6 ಮಂತ್ರ ಹರಿಗರ್ತಾವನ್ನ ಹೆಂಗೆ ಗೊತ್ತಿದೆ ಎದಕ್ಕಂದ್ರೆ ಖಂಡಿತವಾದ ಅರ್ಥ ಆಗಿದೆ ಪಕ್ಕಡೆ ಅವರು ಹೋರಾಡಬಹುದು ಕೈಕಾಲ ಮತ್ತು ಬಿಸಿಲು ಬರ್ಕೊಂಡು ಶುರು ಕುಲ್ಲೋಡಬಹುದು ಕೈಕಾಲದಲ್ಲ ಪಾತ್ರೆ ಬಳಿ ಮನೆ ಬಂದು 2 ಗಂಟೆ ಕುಲ್ಲೋಡು ಕುಲ್ಲು ಎನ್ನಿಕೆ ನೋಡ್ತಾ ಕಣ್ಣಿಗೆ ದಾದವಾಗಬಹುದು ಪಕ್ಕಡೆ ಕುಲ್ಲೋಡ್ತಾ ಅಂದರೆ ಕೆಲವು ಜನ ಕಾಲವನ್ನು ಭದ್ರಾಡರಿಗೆ ಪೂಜೆಲಾದಿಪ್ಪು ಆಮೇಲೆ ಪ್ರಸಾದಿಗೆ ತೊಂದು ಪಸೆಗೆ ತೊಂದು ಮನಸ್ಸು ಕಿಲ್ಲಾಡಬಹುದು ಭದ್ರಾಡರಿಗೆ ಒಂದು ಜಾರಿ ಕಿಲ್ಲಾಡ ಹೋಗ್ತಾರೆ ಹಾಕೊಂಡು ಇದು 10 ಗಂಟೆಗೆ ಒಂದು ಮಕ್ಕಳು ಪೂರ್ವ ಹೋಗ್ತಾರೆ 3 ಗಂಟೆಗೆ ಹೋಗುವಾಗಲೇ ಭದ್ರಾಡರಿಗೆ ಹೋಗುವ ಮನಸ್ಸು ಮನುಷ್ಯನಿಗೆ ಕಲಿಯುವುದು ಮತ್ತು ಬರ್ತದೆ ನನಗೆ ಅದು ಮನುಷ್ಯನ ತಪ್ಪಾದ್ದು ಯುಗ ಮಹಾತ್ಮೆ ಅಂತ ಯುಗ ಮಾತಾನೆ ಕೊಡುವ ನಂಗೆ ಮಾತ್ರ ದೇವತಾನುಗ್ರಹ ಮಾತಾಡೋದಂಡ ನಮಗಾದಾನೆ ಕೊಡುವ ದೇವರ ಸೇವೆ ನಮ್ಮನೇ ಜೋರು ಬಡವಾದಂಡ ಎಂಟು ಬಡವಂಡ ಯಾನೇ ಮಾಡು ಆಮೇಲೆ ಸಮ ಪೂಜಿತದ ಪೂಜೆ ಬಗ್ಗೆ ಮುದ್ದೆಲ್ ವಾಡ ಗುಂಡೆ ಬಂಡ ಎಂಟು ಬಂಜಿ ಕಟ್ಟೆ ಆಗುಂಟೆ ನಂಗೆ ಮಾತ್ರ ದೇವತಾನುಗ್ರಹ ಮಾತಾಡೋದು ನಿಮ್ಮದನ್ನು ಮಾತ್ರ ಬಹಳ ಕಷ್ಟ ಕೊಡೋದು ದೇವರನ್ನು ಮಾತ್ರ ಮುಚ್ಚಾದ ಈ ಕಲಿಯುಗ ನನಗೆ ಕಲಿಯುಗಡೆ ದೇವರನ್ನು ಮಾತ್ರ ಒಲಿಸಾರ ಸುಲಾಭದ ಸಾಧಿ ನನಗೆ ಭಕ್ತಿ ಇಷ್ಟ ತಕ್ಕ ಸಾಗರ ಭಕ್ತಿ ಇದ್ದವರು ನನಗೆ ಒಂದು ಕಲಿಯುಗಡೆ ದೇವರನ್ನು ಮಾತ್ರ ಒಲಿಸಾರ ಮಾತಾಡೋದು ಭಕ್ತಿ ಇದ್ದವರ ದೇವರನ್ನು ನಾಮ ಸಂಕೀರ್ತನೆ ದೇವರೇ ಬಹಳ ಪ್ರೀತಿಯ ಜನ ಭಜನೆಗಳುಂಟು ಆ ಸ್ತೋತ್ರಗಳುಂಟು ಐದು ಮಾತ್ರ ಮಾಡ್ಕೊಂಡು ದೀಪ ಗೊತ್ತದು ದೇವರನ್ನು ಬಣ್ಣದನ್ನೇ ಕೊಂಡು ದೇವರೇ ಸಂತೋಷ ಉಂಟಾಗ ನಂಗೆ ಪುಸ್ತಕದೊಂದು ನಂಗೆ ಬೇಲೆದ್ಯವನ್ನು ನಾವು ದೇವರನ್ನ ಪ್ರಕೃತಿ ಭಜನೆ ನಮಗೆ ನಮ್ಮ ನಾರಾಯಣ ಮಾತ್ರ ದೇವರ ನಮಸ್ಕಾರನ ದೇವರ ಮಾತ್ರ ಸಂತೋಷವನ್ನು ಭಕ್ತಿದ ಮಾತ್ರ ಕೊಡ್ತಾರೆ ದೇವರ ಸಂಬಂಧ ಸ್ತೋತ್ರ ಮಾತ್ರ ಬರ್ತಂದಲ್ಲ ನಮ್ಮ ನಾರಾಯಣದಿಂದ ಆದಾಗ ನಮ್ಮ ಕೊಡ್ಚಾನ ಆಚರಿಸಿತ್ತಂದಲ್ಲ ಗ್ರಹಚಾರ ದೋಷದಲ್ಲ ಆ ದೇವರನ್ನು ನಮಸ್ಮರಣೆ ಬಂದು ಹೇಳಿದ್ದಾನೆ ಮಾತ್ರ ಆ ಕ್ಲಿಯುಗದ ಮಾತ್ರ ಮನುಷ್ಯಗೆ ದೇವರ ಮಾತ್ರ ಒಲಿಸಾರ ಸುಲಾಭ ಸಾಧಿ ಭಕ್ತಿಯದಾರನಿಂದಾನೆ ದೇವರ ಮಾತ್ರ ಒಲಿಸಾರ ಅಂತ ತುಂಬ ಅಂತೀರಿ ದಾನ ಧರ್ಮ ಯಜ್ಞ ಯಾಗ ತಪಸ್ಸು ಅಕೇನು ತಪಸ್ಸು ಅಂತೀರಿ ಯಜ್ಞ ಆಗೋದು ಅಂತೀರಿ ಬಹಳ ಕಠೋರ ಮನಸ್ಸಿಗೆ ನಾವು ನನಗೆ ಒಂದು ಅಗ್ನಿ ಮೇಲೆ ಬಂದ್ಬಿಡ್ದಾಂಡ ಅಗ್ನಿ ಮಾತ್ರ ನಾವು ತೂಬತ್ತು ತೆರದಲ್ಲಿ ತುಂಬ ಅಗ್ನಿದಲ್ಲಿ ಬಕ್ಕೊಳ್ಳೋದು ಮಂತ್ರವಣ್ಣಂದಾಂಡ ತನ್ನಾದಿ ಅಗ್ನಿ ಬರೋದಿದ್ದಾಗ ಆತದಾನೆ ಅಂತೀರಿ ದೇವಿಯನ್ನು ಉಪದೇಶ ಹಾಕಲಿಕ್ಕೆ ಈ ಕಲಿಯುಗ ಮತ್ತು ಮನುಷ್ಯ ಹಾಕೊಂಡು ಹಿಂಜೆ ಒಟ್ಟು ನಂಗೆ ಹಾಕೊಂಡು ಪೂಜೆ ಗುಲಾರಾಪುಜಿ ಕಷ್ಟ ಹಾಕೊಂಡು ಕೈಕಾಲ ಮಡಿಯುಜಿ ಗಂಟೆ ಮನೆ ಹಾಕೊಂಡು ತಿರ್ತುಗುಲಾರಾಪುಜಿ ವಿದ್ಯೆ ಗುಲಾಡ ಹಾಕೊಂಡು ಕುಸುಲೆ ಗುಲಾಡ ಹಾಕೊಂಡು ಇನ್ನೆಲ್ಲ ನೆರಟ ಗುಲಾರ ಪಶ್ಚಿಮ ಕಷ್ಟ ಹಾಕೊಂಡು ಕೈಕಾಲ ಮತ್ತು ಗುಲಾರಾಪುಜಿ ಅಂತ ಹಿಂಜೆ ಉಂಟಾರ ಹಾಕೊಂಡು ಆ ಮಾತ ಕಲಿಯುಗಟ್ಟ ಮನುಷ್ಯ ಆಗತ್ತೆ ತುಂಬ ಮಾತ್ರ ನೆರಟು ಕುಲೊಂದೇ ಒಂದೊಂದಿರ್ತೇವೆ ಅದ್ರ ಬಗ್ಗೆ ನಾನು ಟೇಬಲ್ ಬರ್ತದೆ ಡೈನಿಂಗ್ ಟೇಬಲ್ ಐಟ್ಲ ನನ್ನ ಕುಲ್ಲು ಉಂಟು ಸಂಡೆ ಬಾನೆ ಹಾಕೊಂಡು ದಿನಾಲ ಕುಲ್ಲು ಸಂಡೆ ಬಾನೆ ಮಾಡಿದ್ರೆ ಇತ್ತ ಉಂಟು ಶುರು ಅಂತೇವೆ ಹೊಸ ಇಷ್ಟ ಹೊಸ ಒಂದು ಪುಣ್ಯ ಪಾತ್ರೆ ಪುಣ್ಯ ಇತ್ತಿನ ಮತ್ತು ಬೇಕ್ ಮಾತ್ರ ಅಟ್ಟಾಣಿ ಬಗ್ಗೆ ಎಂಚಿನ ತಿಂತಾನೆ ಹಾಗೆ ಗೊತ್ತಾಗ್ತದೆ ಕಾಲ ಮಂದಿ ಚೇಂಜ್ ಕುಲ್ಲು ನೆರಟು ಕುಲ್ಲು ಮಿತ್ತುಗುಲ್ಲೆ ಉಂಟು ನಾನು ಅರ್ಧದ ಮೇಲೆ ಯಾವಾಗ ಆ ವಿಶೇಷವಾಗಿ ದೇವರಿಗೆ ಬಹಳ ಸಂತೋಷಪಟ್ಟವರನ್ನ ಸುಲಾಭ ಸಾಧಿತ ಕಲಿಯುಗಟ್ಟೆ ಭಕ್ತಿ ಅವರ ತಪಸ್ಸು ಮಾತ್ರ ದೇವರನ್ನು ಮಾತ್ರ ವಿಚಾರ ತಪಸ್ಸು ನನಗೆ ಖಾಲಿ ನನ್ನ ಮನುಷ್ಯನ ಏತೋ ಮಾತ್ರ ನನಗೆ ಮನಸ್ಸಿಗೆ ಚಿಂತೆ ನಾನೆಲ್ಲ ಮಾತ್ರ ಚಿಂತೆಯನ್ನು ದೂರ ಮಾಡಿದ್ರೆ ಖಾಲಿ ದೇವರನ್ನ ನಮಸ್ಕರಣೆ ಮಾತ್ರ ನಾವು ಅನ್ಬಿಡು ಮನಸ್ಸಿಗೆ ಭಕ್ತಿ ಮಾಡ್ಬೋದು ನಂಗೆ ಹಾಕೊಂಡು ಕುಲ್ಲರ ಹಾಕೊಂಡು ದುಮ್ಮದಕ್ಕೂ ಕಠೋರ ಮನಸ್ಸು ತಪಸ್ಸುಗಳನ್ನ ಹಾಕೊಂಡು ಗೋಲು ಕುಲ್ಲರ ಹಾಕೊಂಡು ಇಲ್ಲಲ್ಲಿ ಕುಲ್ಲರ ಹಾಕೋಣ ತುಳಸಿ ಕುಲ್ಲರ ಹಾಕೋಣ ಇಲ್ಲಲ್ಲಿ ಕುಳ್ಳಂದಾನೆ ನ್ಯಾಯ ಹಾಕೊಂಡು ಮಧ್ಯಾಹ್ನ ಚಾ ಬರ್ಕ ಕೊನಸ ಇಲ್ಲದಕ್ಕೆಲ್ಲ ಮಾತಾಡಿ ಅಂತ ಯಾಕಂದ್ರೆ ಪಸೆ ಕೊರ್ಲೋದೊಂದು ಜಾಗ ಒಂದು ಕಾಡಿನ ನಡುಗುಡ್ಬೋದು ನಾನು ಹಾಕೊಂಡು ತಪಸ್ಸುಗಳನ್ನ ಕೈಯಲ್ಲಿ ಒಬ್ಬದ ಅಂತ ತಪಸ್ಸುಗಳನ್ನ ತಾನೇ ಹಾಕೊಂಡು ಕಾಂಡೆ 4 ಗಂಟೆ ತಪಸ್ಸುಗಳು 6 ಗಂಟೆ ದೇವರು ಬರೋದು ಒಂದು ಓಡಿನಲ್ಲಿ ಬರೋದು ಕೊರಿಯರ್ ಬಂದ ದೇವರು ಬರ್ತಾರೆ ಕಲ್ಲಿಂಗಡ್ದಾನೆ ಹಾಕೊಂಡು ನಮಗೆ ದೇವರು ನೋಡ್ಸೋರ ಕಷ್ಟ ಅಂತ ದೇವರಲ್ಲಿ ಬಂದು ನಮ್ಮ ಮಾಮನೆಲ್ಲ ತಗೊಂಡು ಒಂದು ಮನೆಯೆಲ್ಲ ಬಲೆ ಮಾರ ಅಂತ ನನಗೆ ಈ ಕಲ್ಲಿಂಗಡ್ದಾನೆ ಬರುವುದಕ್ಕೆ ಮಾತ್ರ ಅದು ಕಠೋರ ಮನಸ್ಸಲ್ಲಿ ತಪಸ್ಸು ಮಾಡ್ತಾ ತಪಸ್ಸು ಮಾಡಿದ್ರೆ 7 ವರ್ಷ ಕೂಡ ಹಾಕೊಂಡು ಬೇರೆ ಗೊತ್ತು 1 ವರ್ಷನ 3 ವರ್ಷನ 1000 ವರ್ಷನ
10,000 ವರ್ಷ ದಾನಂತೇಳಿ ಕಠೋರ ಮನಸ್ಸಲ್ಲಿ ದಾನಂತೇಳಿ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡೋದಾನೆಗೊಂಡು ದೇವತೆಲ್ಲ ತಪಸ್ಸು ಅಂತೇಳಿ, ಆಮೇಲೆ ರಾಕ್ಷಸನತ್ರ ತಪಸ್ಸು ಅಂತೇಳಿ ದೇವರ ದಾನ ಅಂತೇಳಿ ಭೇದ ಭಾವ ರೀತಿ ಕೆಲವು ರಾಕ್ಷಸಿ ದೇವತೆಯ ದಾನ ದೇವರಿಗೆ ಏನು ಭಕ್ತಿ ಇದ್ದಾರೆ ಏನೋ ನಾಮಸ್ಮರಣೆ ಅಂತಾರ ಅಕಲು ಯಾನ ಒಲಿತಾಯ ದಾನ ರಾಕ್ಷಸನಾಗಲೂ ದೇವರು ಒಲಿಯುತ್ತೇವೆ ಅಕಲು ಎಂಚಿನ ಹೊರಗೋಡು ಎಂತ ತಾಸು ಈಗ ಓಡ್ತಾನೆ ಏನು ಗೊತ್ತಿಲ್ಲ ಮಗ ಏನೋ ಈ ಕಠೋರ ಮನಸ್ಸಲ್ಲಿ ಭಕ್ತಿ ದಾರ ಒಲಿಸಿದಾರೆ ಮಗ ಆ ರಾಕ್ಷಸನಲ್ಲಿ ದಾನ ಕೊಂಡು ಮದಲ್ಲಿ ಬಚ್ಚಾನ ಕೆಲಸಕ್ಕೆ ಉಪಾಯ ದೇವತೆಯಲ್ಲಿ ದಾನ ಕೊಂಡು ಏನು ಮಾಡೋದು ಎಡ್ಡ ಕೆಲಸ ಉಪಾಯ ಆಗುತ್ತದೆ ರಾಕ್ಷಸನಾಗಲಿ ಮಾತ್ರ ಓಡಿನ ಕೆಲಸ ಬಚ್ಚಾನ ಕೆಲಸ ಉಪಾಯ ಅಂತ ಹೇಳಿದಾಗ ದೇವರ ವೇದನೆ ಅವತಾರವಾದ ಬೆದರು ಮಾಡುವಾಗ ಸಂಹಾರವನ್ನು ಬರೀತಾರೆ ಮಗ ಕಲಿಯುಗಳ್ತಾನೆ ಅಪ್ಪಡಿ ನನಗೆ ಭಕ್ತಿ ಮಾಡ್ತಾರೆ ಬಹಳ ಕಷ್ಟ ದೇವರ ಬರ್ತಾರೆ ಸದಾ ಬಜಿ ಫುಲ್ಲಿ ಬೆಟ್ಟಿದಾನೆ ಅಪ್ಪಡು ಕೈಕಾಲ ಬಿಜಿನ ಬರಕೊಂಡು ಫುಲ್ಲದ ಬಜಿ ಪೂಜೆ ಶುರುವಾಗಿ ಇರ್ತೀರ ಮಾರ ಕಾಗದ ಬರ್ತೀರ 12 ಗಂಟೆ ಮಾ ಪೂಜೆ 12 ಗಂಟೆ ಬಣಿ 1 ಗಂಟೆ ಒಳಗೆ ಬಟ್ಟೆ ಕುಂದಿನಿ 12 ಗಂಟೆ ಪೂಜೆ ಇವತ್ತು ಶುರುವಂತೂ ಕತೆ ಬರೋದಿಲ್ಲ ನಾನು ಏಪ ಮುಗಿತಾರೆ ನಾನು ಗಂಟೆ ರಟ್ಟ ಹಾಕೊಂಡು ನಾನು ಇಮೇಲೆ ಬಡ ಹಾಕೊಂಡು ಬಾಜಲ ಹಾಕೊಂಡು ಇಲ್ಲಡೆ 2 ಗಂಟೆ ಯಾನು ಇಲ್ಲಡೆ ಬರ್ತಾರೆ ಅಂತೆ 3 ಬಟ್ಟೆ ಬರ್ಕೊಂಡು ನನಗೆ 2 ಗಂಟೆ ಪೂಜೆ ಮುಗಿಕೊಂಡು ಬಂದು ನಂಗೆ ಗೊತ್ತಿದೆ ಮನಸ್ಸಲ್ಲಿ ನಾನು ಹಾಕೊಂಡು ಬೇರೆ ಬೇರೆ ನಂಗೆ ಆಲೋಚನೆ ಎಲ್ಲ ಮಾತ್ರ ಬರ್ಕೊಂಡು ಅವೇ ನಮ್ಮ ಕುಲವನ್ನು ಜೀವಿತ ಮುಂದೆ ಕುಲವನ್ನು ಧಾರಾವಾಹಿ ಮಾತಾಡೋದು ಧಾರಾವಾಹಿ ಮಾರ ಹೊತ್ತು ಒಬ್ಬನೇ ನನಗೆ ಗೊತ್ತಾಗುದು ಕೈ ಕಾಲಲ್ಲಿ ಬಿಜಿನೆಲ್ಲ ಬರಬಹುದು ಮೂರು ಕುಲ್ಲಿ ಒಟ್ಟಿಗೆ ಬಿಜಿನ ಬರಬಹುದು ಸೊಂಟ ಬೇನೆ ಹಾಕೊಂಡು ಬಾಜೆಲ್ಲ ಹಾಕೊಂಡು ಒಡ ಪೂರ ಬಂದ ಅವೇ ಕುಲವನ್ನು ದಾನೆ ಹಾಕೊಂಡು ನಾವು ಭಕ್ತಿ ಟಿವಿ ಕೊಡುವುದನ್ನು ಧಾರಾವಾಹಿ ಮಾತಾಡಿ ಕೆಲವು పిల్లడిని బిన్నేరు మంది పట్ల క్రమంలో ఉంటుంది నా పొరులోని దాని మంది జీవి మన పొరులోని కార్యక్రమాలు మనగా ఏ రాణి బిన్నేరు సాధించారు మాది నిత్యన మాది వద్దల గారు నిత్యన వరకు ఏమంటే ఆడ పొరులో టీవీ చూడకుండా అంటే అది మన బిన్నేరు మాత్రం అన్నదానికి ఆడ పాత్ర వస్తుంది ఆడ పాత్ర పాత్ర నెరవేరాబంటే అనగా 14 పాత్రలు ಧಾರಾವಾಹಿలో ಕೂಡ ಬಂದಿದೆ ನನಗೆ ನಿರ್ಣಯ చెడికెళ్ళిన ఒక పర్యటన ఆ సమయంలో పొరులో ధారావాహి ఎవరైనా కరెంట్ దగ్గర సమాన నిత్యన పోవడం ఉంటాయి కరెంట్ వాడడం వల్ల వాడు బిల్లు కట్టడం ఇది ఆ ఇత్తనే కరెంట్ కూడా ಅದೆಲ್ಲ ನಾವು ನೆನಪಂಚಾಯಿತಿ ನನಗೆ ಅಂಕದಾನೆ ವೈಜ್ಞಾನಿಕ ಭಕ್ತಿ ಉಂಡ ಐದನಿತ್ಯ ನಂಗೆ ಸಮಾಜ ನನಗೆ ಮನೆಗೆ ಬಂದು ಟಿವಿ ಮಾಡೋದು ಧಾರಾವಾಹಿ ಒಂದು ಪುನಃ ಕೆಲವು ಬೇರೆ ಎಲ್ಲ ಗಂಟೆ ವಾಸನ ಕೆಲ ಮಾಡಿ ಫ್ರಿಡ್ಜ್ ಮಾಡಿ ಕಜಿ ಮಾಡಿ ದೀದಿಪ್ಪೇರಿ ಅರ್ಧ ಗಂಟೆ ಬಿದೆ ಬಿಡಿ ಎಡಬೇಕಂತೂ ವೆಚ್ಚ ಮಾಡ್ಕೊಂಡು ಚೂರು ದಿಕ್ಕೆಲ್ಲ ದೀದು ಬರ್ತಾರೆ ಈ 10 ನಿಮಿಷದ ಧಾರಾವಾಹಿ 10 ನಿಮಿಷದ ಧಾರಾವಾಹಿಗೆ ನಮ್ಗೆ ವೆಚ್ಚ ಒಂದು ವೆಚ್ಚ ಧಾರಾವಾಹಿ ಮನದಿಲ್ಲ ನನಗೆ ಈ ಬಾಜ ಮಜಿತನ ದಾನ ವೆಚ್ಚ ಅಡಿ ಗೊತ್ತಿಲ್ಲ ಸುರಾಣ ಕಮ್ಮನೆ ಬಗ್ಗೆ ಸುರಾಣ ಕಮ್ಮನೆ ಒಂದು ಟಿವಿ ಆಮೇಲೆ ಧಾರಾವಾಹಿ ಹೊರಗೆ ಕೊಂಡು ಮಾದ ಕತೆ ಬಂದಿಲ್ಲ ಬಿದ್ದರೆ ಮತ್ತು ಪುಗೆ ಬರ ಸುರಾಣ ಆಡಲ ಗೊತ್ತಾಗೋದು ಬೊಕ್ಕಲಾಜಿ ಮೂಲಕ ಅಂತಿಲಕ್ಕೆ ಕಮ್ಮನೆ ಬರ್ಕೊಂಡು ಬೊಕ್ಕ ಆಲೋಚನೆ ಆಗ್ಬೋದು ಬೊಕ್ಕ ಎಲ್ಲ ನಮ್ಮ ಬೊಕ್ಕ ರಪ್ಪದನ್ನ ನಿಶ್ಚಯ ಮಾಡಿ ಯಾವ ರೀತಿ ಕೇಳಿದ್ರು ವೆಚ್ಚ ಅನ್ಬೋದು ಅಂತ ವೆಚ್ಚವನ್ನು ಖರ್ಚು ದಾಂಡಿ ಬಾಜನ ಸೂಪತ್ತರ ಮಾತ್ರ ಒಂಚೂರು ಬಾಕಿ ಅಂತ ಎಲ್ಲ ಖರ್ಚು ಕೊಡು ಅಂದರೆ ನನಗೆ ನಾನಪ್ಪ ಗೊತ್ತಿಲ್ಲ ಬೊಕ್ಕ ನೆನಪು ನನ್ನ ಬೊಕ್ಕ ಉಂಟು ನನ್ನ ಬೊಕ್ಕ ಇಲ್ಲ ಮದು ಪಡವಡ್ಡಿ ನೋಡತ್ತೆ ಬೊಕ್ಕ ನನಗೆ ಎಟ್ಟೆಲ್ಲ ಗೊತ್ತಿಲ್ಲ ಆಲಾದ್ಕೊಂಡು ಆಗಿಲ್ಲ ನೆರಡೆ ಈಗ ಹೇಳ್ಬೇಕು ನನಗೆ ದಾದಾಪು ನನಗೆ ಆ ದೇವರ ಮಾತ ಪೂಜೆ ಮಾತ ಕುರುವಾನಗಾರ ಕುರ್ತಾ ಬಂದು ಕುರ್ತಾಜಿ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ 1 ಗಂಟೆ ಮಧ್ಯಾಹ್ನ ಬಲ್ಲಿ ಅಂತ 1 ಗಂಟೆ ನಾನು ಒನಸು ಅನ್ಕೊಂಡ ಟೈಮ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ನನಗೆ ಬೋರ್ ಹಾಕೊಂಡ ಆ ಪೂಜೆ ಬೊಕ್ಕ ಕೊಡಲಿ ಅಂತ ಅಂಜಲ್ ನಮ್ಮ ಆ 1 ಗಂಟೆ ಟೈಮ್ ಕೊಡೋದಪ್ಪ ನಮ್ಮ ಬೋಪ ಬಾಕಿದೆ ಮಾತ ಪೂಜೆ ಬಾಕಿದೆ ಮಾತ ಒಂದು ಟೈಮ್ ಕೊಡೋದಾನೆ ಪೂಜೆ ಪೂಜೆ 10 ಗಂಟೆ 1 ಗಂಟೆ ಪೂಜೆ ನನಗೆ 25 ಗಂಟೆ 2 ಗಂಟೆ ಕೊಡಲಾಗು 3 ಗಂಟೆ ಕೊಡಲಾಗು ಓಯ್ಜಿನ ಲಾಭಗಳು ಒಂದು ನಮ್ಮ ಮನಸ್ಸು ಬರ್ಬೇಕು ನನಗೆ ಈ ಕಲಿಯುಗ ಮಾತು ದೇವತಾನುಗ್ರಹಗಳು ನಮ್ಮ ಕುಟುಂಬದಲ್ಲಿ ಮಾತ್ರ ಬಹಳ ಸಂತೋಷ ಮಾತ್ರ ದೇವರ ಮಾತ್ರ ಮೆಚ್ಚಾದರೆ ನಮ್ಮ ಈ ಕಲಿಯುಗದ ಮನುಷ್ಯಗೆ ಭಕ್ತಿವಂತರ ಕಷ್ಟ ಆಗೋದು ದಾನ ವಿಶೇಷದ ಕಲಿಯುಗಿ ನಾವು ಆಯಾಸ್ತಿಗಳು ನಮ್ಮ ಕಲಿಯುಗಡಿನ ಜನಗಳಿಗೆ ದಾನ ಸುಲಾಭ ನಮ್ಮ ಸಾಧಿನಾಡಿದವರು ಬಂದು ದಾನ ಕುಟುಂಬದಲ್ಲಿ ಅಂತ್ಯ ಕೊಡೋದು ಸುಲಾಭ ಸಾಧಿನಾಡಿದ ಅಂತ ಈ ಪೂಜೆ ಮಾತ್ರ ಇಂಚ ಪ್ರಾರಂಭ ಅಂತಂದ್ರೆ ಇಲ್ಲಿ 14 ಲೋಕ ಬ್ರಹ್ಮಾಂಡಗಳು ಅಂತ ಈ 14 ಲೋಕದಲ್ಲಿ ಮಾತ ಲೋಕಲ ತಿರುಗೋದು ಬರ್ಕೊಂಡು ಕೆಲಸ ದೇವರಿಗೆ ಬರ್ತದೆ ಬ್ರಹ್ಮದೇವರು ಸೃಷ್ಟಿವಂತರನ್ನೆಲ್ಲ ಈಶ್ವರ ದೇವರು ಮಾತ ಸೃಷ್ಟಿವಂತರ ಜೀವರಾಶಿಯನ್ನು ಆತ ಸಮಯ ಅನ್ನಗ ಆಯುಷ್ಯ ಮುಗಿದಾಗ ಮಾತ ಲಯವನ್ನು ಬೆಳೀತಾ ಆ ಮಾತ ಸೃಷ್ಟಿವಂತರಂಚಿನ ಜೀವರಾಶಿಯನ್ನು ಹೊರಡೆ ಸಾಂಗುಣಂಚಿನ ಕೆಲಸ ಪಾಲನವಂತ ಕೆಲಸ ಏರಿದ ನನಗ ಮಹಾವಿಷ್ಣು ದೇವರು ಅಂತ ಆ ಜೀವರಾಶಿಯನ್ನು ಪಾಲನೆ ಕೂಡ ಬಹಳ ಕಷ್ಟದ ಮಗ 84 ಲಕ್ಷ ಜೀವರಾಶಿ ಇದನ್ನೆಲ್ಲ ಒಂದೇ ರೀತಿಯ ಬುದ್ಧಿ ಪುಣಜನ ಮಾತ್ರ ಮೇಲದ ತೂಪುಣಜಿನ ಕೆಲಸ ದೇವರಿದೆ ಮಗ ನಮ್ಮ ಮತ ಕೊನೆಯ ನಮ್ಮ ಕುಲೊಂದಿಪ್ಪನಾಗ ಅಲ್ಪನೆಯ ಸಾಧನೆ ಮಾರ್ಗಡ ನೋಡ್ಕೊಂಡು ಹೋಗ್ಕೊಂಡು ನಾವು ಸೀದ ಬಲ್ತ ನಮ್ಮ ಮೇಕಲಾಗಿದ್ದ ಪರಿಗದ ಮತ್ತು ತುಚ್ಚಿಡದ ನಂತರ ನಂಕ ಆಯ್ದವು ನಂಕ ನಮ್ಮ ಹೆಜ್ಜೆ ಬೆರಿವತ್ತಲ್ಲ ನಾವು ಬೆರಿವತ್ತ ನಮ್ಮ ಪರಿಗದ ಬೀಟು ತುಚ್ಚಿದ ಮಾಡಿದ ದೇವರದಾನ ಒಂದೇ ಸ್ಥಿತಿ ಮಾಡ್ಕೊಂಡು ಮಾತುಗಳನ್ನು ಪಾತ್ರ ಕೊಡ್ತಾರೆ ನಿನ್ನ ಕರ್ತವ್ಯ ನೀ ಅನ್ಕೂಲ ನಾನು ಐತಾದಿಗೆ ಹೋಗಿ ನಮ್ಮದೆಲ್ಲ ಉಪದ್ರ ಉಂಟು ಒಕ್ಕಡೆ ಕಲ್ದಕ್ಕನ ಮಾತ್ರ ಬರ್ತದೆ ತಿರುಗಿ ನಾನು ದೃಷ್ಟಿ ವಸ್ತಂದೆ ಐತಾದಿಗೆ ಹೋಗಿ ನಾಳೆ ನಾವು ಉಪದ್ರ ಉಂಟು ಅಂತ ಮಾತ್ರ ಜೀವರಾಶಿಯಿಂದ ಇವರು ಸೃಷ್ಟಿ ಮಾಡಿದಾಗ ಈ ಮನುಷ್ಯನ ಮಾಡಿ ದಾನ ಅಂತ ನನಗೆ ಸುಲಾಭದ ಸಾಧನೆ
14 ಲೋಕ ಎತ್ತಲಾಗನೆ ಮಾತ ಲೋಕನ ತಿರುಗೊಂದು ಬರ್ಕೊಂಡು ಕೆಲಸ ಮಹಾಶಿರಂತೆ ತನ್ನ ದೂತಿ ಇರಲಿದೆ ಆರಬೋಪುಜರಿ ಆ ಜನಕರು ಆ ನಾರದನ ಗಡಪುಜರಿ ನಾರದರು ಮಾತ ಲೋಕನ ತಿರುಗೊಂದು ಬರ್ತೇವೆ ಮಾತ ಲೋಕ ತಿರುಗೊಂದು ನಮ್ಮ ಈ ಮರ್ತ್ಯ ಲೋಕ ಭೂಲೋಕದ ನಮಗೆ ಮರ್ತ್ಯ ಲೋಕ ಅನ್ಕೋತಾರೆ ಬರ್ತದೆ ಮಗ ಈ ಲೋಕ ಮೂಜಿ ರೀತಿಯ ಜನಕರು ದೇವತೆಲ್ಲ ಉಳ್ಳೇರಿ ಮನುಷ್ಯರೆಲ್ಲ ಉಳ್ಳೇರು ರಾಕ್ಷಸರೆಲ್ಲ ಉಳ್ಳೇರು ಮೂಜಿ ರೀತಿಯ ಜನ ತೂಯರ ಮನುಷ್ಯರೆಲ್ಲ ಕಾಲಿ ನಮ್ಮದನಪ್ಪ ಒರಿಯಲ್ಲ ಬಹಳ ಎಡ್ಡೆ ಅಂತ ಆ ನಿಮಿತ್ತ ಬಹಳ ನಮ್ಮ ವಿಶ್ವಾಸ ಆಯ್ದ ಲಾಸ್ಟ್ ನಮಗೆ ಮೋಸ ಬಂದಿದ್ದು ಟೊಪ್ಪಿ ಮಾಡು ನಾಮ ಮಾಡಿದ್ರೆ ನಮ್ಗೆ ಮೋಸ ಬಂದು ಬಂದಿದೆ ವಿಷಯ ಊರಲ್ಲಿ ಮಟ್ಟ ಎಡ್ಡೆ ನಿಂತು ಮಾಡಿ ಹೆಂಗೆ ಮೋಸ ಬಂದಿದೆ ಹೆಂಗೆ ಗೊತ್ತಿದ್ದ ನಿಂತ ನನಗೆ ಕೆಲದಕ್ಕೂ ನಮ್ಮ ಕೊಚ್ಚಿಂದ ಬಹಳ ದೂರ ಭಯಂಕರ ವಿರೋಧಿ ಬಂದಿದೆ ನಮ್ಗೆ ಲಾಸ್ಟ್ ಜನ ಆಯ್ದೇ ನಂಗೆ ಉಪಕಾರ ಬಂದಿದೆ ನನಗೆ ಏರು ಜನಕ್ಕೆ ಎಡ್ಡೆ ಏರು ಹಾಳು ಈ ಕಲಿಯುಗಟ್ಟು ಮನುಷ್ಯರು ಗುರುತವಾದರೆ ಬಹಳ ಕಷ್ಟ ಅಂತ ನನಗೆ ಇಂಕಿತ್ತನ ಮಕ್ಕಳ ಲೋಕದ ಅಂತೇಳಿ ನಾರದಿರು ಬರ್ತೀವಿ ನಾರದಿರು ಮಾತ ಬಂದಾಗ ಜನಕ್ಕೆ ಮಾತ್ರ ನಾನಾ ನಮ್ಮದು ಕಷ್ಟ ಬೀಳೇರಿ ಕೆಲವತ್ತು ಮಾತ್ರ ಕಷ್ಟನೇ ಬಾಯಿ ಕೊಟ್ಟು ಬಂಕರಿ ಕೆಲವು ಮಾತ್ರ ಕಷ್ಟನೇ ಬಾಯಿ ಕೊಟ್ಟು ನನ್ನ ಮಾತ ಕಷ್ಟ ಅಂತ ಮಾತ ಕಷ್ಟ ಮಾತು ನನಗೆ ಅರವಂತರಿಗೆ ಈ 2-3 ಜನಕ್ಕೆ ದಾದಾನು ಸುಲಾವರ ಸಾಧಿ ಬಂದಲ್ಲಿ ಮಾತಲ್ಲಿ ಎಂತ ಕಷ್ಟ ಬೈತಿ ನನಗೆ ದಾದ ಬಂದರೆ ಜನರು ಯಾವ ಸುಲಾವರ ಸಾಧಿ ನನಗೆ ಅಸಾಧ್ಯ ಅಂತ ನನಗೆ ನನಗೆ ಕಡಪಟ್ಟು ಜನರು ನಾನು 6 ನಡೆ ಹೋಪೆ ಆರು ದಾದಾನು ಸುಲಾವರ ಸಾಧಿ ನಾನು ಭೂಲೋಕಡು ಈ ವಿಷಯನ ಪ್ರಕಟಪಡಿಸ ಒಂದು ದಾನವಿದ್ದರೆ ದೇವರ ನಾರಾಯಣ ಸ್ತೋತ್ರ ಮತ್ತು ಲೋಕಕ್ಕೆ ದೇವರಿತ್ತನ ಲೋಕ ಅನ್ನೋದ ವೈಕುಂಠ ಲೋಕದ ನಂತರ ನಾರದರ ಮಾತುಕೊಂಡಾಗ ನಮೋ ವಾಣ್ಮನಸಾತೀತ ರೂಪಾಯ ಅನಂತ ಶಕ್ತಿಯೇ ದೇವರ ಅನಂತವಾಯನ ಸಂತೋಷವಾಯನ ಮೋನೆಂಬುದೇನು ಬಹಳ ಸಂತೋಷ ದಯೆಯಿಂದ ನಮ್ಮ ಎದುರೇ ನಮ್ಮ ಪಾತ್ರೆ ಕೊಂಡದಾನೆ ಪಂಚಮಿ ವಿಷಯ ಮಾತ್ರ ಪಾತ್ರೆ ಕೊಂಡದಾನೆ ಕೊಂಡು ಆಯ ಬಹಳ ಸಂತೋಷ ಪಡು ಮೋಹನ ತೆಲಿಗೆ ಕೊಡಬಹುದು ತೆಲಿಗೆಡಿದಾನೆ ಕೊಂಡು ಆಡ ಪಾತ್ರೆ ನಮ್ಮ ಕೋನದಾನೆ ಕೊಂಡು ಕದಮರು ಮುಸಲ್ಮಾನ ಕೆಂಪಾದ ಬೆಚ್ಚರು ಎದುರುದಾನೆ ಕೊಂಡು ಎಲ್ಲ ಪಾತ್ರೆ ಪಂಚಮಿ ಬಂದ್ರೆ ಈ ಜನ ಪಂಚಮ ಕೊಡ್ತೀವಿ ಎಲ್ಲ ಬೋದು ಅಂತ ನನ್ನ ಇರವರ್ತಂತ ಈಗ ಆ ಈಗ ತೆಲಿಗೆದ ಸಂತೋಷ ಮೋಹನದೂದೇನು ಸಂತೋಷ ಅಂಡಿ ಆದಿ ಮಧ್ಯಾಹ್ನ ಹೀನಾಯ ಹುಟ್ಟುದಾದ ಅನ್ಪ ನಂಗೆ ಗೊತ್ತಿದ್ದಿ ನನ್ನೊಂದು ಜನ ಏಪಣ ಸರಿಯರೊಂದಿಗೆ ನಂಗೆ ಗೊತ್ತಿದ್ದಿ ಈ ಪ್ರಪಂಚ ಯಾಪ ಸೃಷ್ಟಿ ಆಗ್ತಂದ್ರೆ ಏತು ಸ್ಥಾನ ನೋಡ್ಕೊಂಡ್ಬಿಡು ಮಾತ್ರ ದೇವರೇ ಗೊತ್ತಿಲ್ಲ ಆದಿ ಮಧ್ಯಾಹ್ನ ಹೀನಾಯ ನಿರ್ಗುಣಾಯ ಗುಣಾತ್ಮೆ ಬಾಲಿಗೊಂದು 2 ಗುಣ ಬರೋದು ಸಾಂಗ ಬಾಲಿಗೊಂದು 2 ಗುಣ ಬಗ್ಗಿಂದ ದೇವರೇ ಆ ಬಾಲಿಗೆ ಹಿರಿಯ ಒಂದು 2 ಗುಣಗಳು ಕೈಗೆ ಭಕ್ತಾನ ಬಾಲಿಗೆ 2 ಗುಣ ಕೊಡ್ಕೊಂಡು ಸ್ವಾಮಿಯೇ ನಮಸ್ಕಾರ ಅಕೇರಿ ಒಂದು ಪಾತ್ರವರಿಗೆ ಭಕ್ತಾನ ಮಾಡ್ತಿನ ಆಶಿನಿ ಮನುಷ್ಯರದಾನೆ ದುಡ್ಡಿಕೊಂಡು పొరులు లేకుండా అధికారం లేకుండా ఇన్ఫ్లుయెన్స్ లేకుండా పూర ఎక్కువ పడిన పాత్ర పూర్ణ వరద మట్టి జైలు పాడి ఫోన్ వెళ్తున్నాడు మన వరద మట్టి జామీన్ విద్యాభ్యాసం ఆకు మనుష్య పౌరికుండా తెలిసిన మాత కళ్యాణ అదానే పురాణి మట్టి ఇచ్చిన వారు గట్టిగా రైతు పూర జల వెళ్తారు ಬಂಟರ್ನ ಕಲಿತೇವೆ ಲೆಕ್ಕನೆಲ್ಲ ಪೂರ ಆಮೇಲೆ ಲೆಕ್ಕನಕೈತೆ ಬರ್ಪೂಜೆ ಓಡಿ ಅಧಿಕಾರಿಗಳ ಮಾತ್ರ ಜನಗಳು ಟಿವಿ ತಂದೆ ಎನ್ನವಿತ್ತು ಪ್ರೀತಿ ಓರೋಡಿ ಎಲ್ಲ ವೈರಾಗ ಕಲೆಯೊಂಡಗೆ ಭಕ್ತಾನ ಮಾಡ್ತಾನೆ ಆ ಸಮಯ ದೇವರೇ ಏರು ಕೈ ಉಂಡು ಅದು ಮೂಲಕ ಪಾತ್ರ ಏರು ಕೈ ಉಂಡಲ್ಲ ದೈವ ದೇವರನ್ನು ಕೈ ಕೊಡಿರಿ ಪೂರ ಅಕ್ಲಮಿತ್ತು ಭಾರವಾಣಿ ಹಿಂಗೆ ಎಲ್ಲ ಖಂಡಿತವಾದ ನನ್ನ ಕಷ್ಟ ದೇವರೇ ಪರಿಹಾರ ಮಾಡ್ತೇವೆ ಅಂದ್ರೆ ಅಕ್ಲಮಿತ್ತು ಭಾರವಾಣಿ ಜನಗ మన కల్తన డాక్యుమెంట్ రక్తదానం పేరు ఫస్ట్ పూర మధ్య పూర ప్యాన్ పేరు పూర కొడతాను ఇతర పూర ట్రీట్మెంట్ పూర రక్తదానం పేరు ನಮ್ಮ ಪ್ರಯತ್ನ ಪೂರ ಮಾಡ್ತಾನೆ ನನಗೆ ಮಿಕ್ಕ ಭಾರವಾಡಿ ಆರು ಮೀನು ಕುಸೋದು ಕಣ್ಣುಗುಲ ಇರೋದ್ನಾಲ ಜೊತೆನಾರು ಕಣ್ಣುಗುಲ ದೇವರ ಕಣ್ಣು ಮುಚ್ಚಿ ಇರೋದ್ನಾಲ ಜೊತೆನಾರು ಖಂಡಿತ ಕಣ್ಣೇ ಮುಚ್ಚ ಅಕೇರಿ ನೆನಪಾವಣೆಪ್ಪ ದೇವರ ಮಿಕ್ಕ ನನಗ ಆ ದೇವರ ಮಿಕ್ಕ ನಾವು ಭಾರವಾಡನ ನಿರ್ಧಾರ ಅಂತೇಳಿ ನನಗ ಭಕ್ತಾನ ಆ ಸಮಯ ದೇವರ ಏನು ಕೈಗುಡಿಯಾಗಿಲ್ಲ ಕಣ್ಣ ನೀರು ಬರೋದು ಸಾಷ್ಟಾಂಗ ನಮಸ್ಕಾರ ಅಂತ ಅಂದ ఆయన ಕಣ್ಣ ನೀರು ಒರೆಸಿ ನಾವು ಸ್ವಾಮಿಯೇ ನಮಸ್ಕಾರ ಒಂದು ನಾರದರಿಗೆ ಸಾಷ್ಟಾಂಗ ನಮಸ್ಕಾರ ಜೊತೆಗೆ ನಾರದ ಮಹಾವಿದ್ಯರಿಗೆ ಬಹಳ ಸಂತೋಷ ಮಗ ಯಾಪಲೆ ಏನು ಲೋಕ ವರ್ಣನೆ ಪ್ರಧಾನ ಗಾಲಿ ನಾರಾಯಣ ಸ್ವಲ್ಪ ನಾಲ್ಕು ಇನ್ನೇನು ಬಹಳ ವರ್ಣನೆ ಬಂದಿಲ್ಲ ಸ್ತೋತ್ರ ಬಂದಿಲ್ಲ ನನಗೆ ನಿನ್ನ ಮನಸ್ಸು ಇಂಚಿನ ಕೇಳೋದು ಕೇಳಲ್ಲ ಸರಿಯಾದ ಉತ್ತರ ಜ್ಞಾನ ಬರ್ತದೆ ಪಂಡಿತರಿಗೆ ಬಹಳ ಸಂತೋಷ ಅಂದರೆ ನಾಲ್ಕು ಲೋಕನ ತಿರುಗೊಂದು ಭೂಲೋಕನ ಮತ್ತು ಕಷ್ಟಗಳು ಅಥವಾ ಕಷ್ಟ ಪರಿಹಾರ ಏನಾದ್ರು ದಾಲಾಸುರಾವ ಸಾಧ್ಯ ಅಸಾಧ್ಯ ಅಂತ ಹೇಳಿದ್ರೆ ಜನಕರು ಮಾತಿಗೆ ನಮ್ಮೊಂದು ದಾದಾನ ಅತನ ಕಷ್ಟ ಪರಿಹಾರ ಸುರಾವರ ಸಾಧ್ಯ ಮಾಡಲಿ ನಾರದಿರ ಪಂಡಿತರಿಗೆ ಬಹಳ ಸುಧಾರ ಮಗ ಈ ಪಣ್ಣಂಚಿನ ಬೇರೆ ಕೊರುಳೆಮಂತ ಇನ್ನು ಕರ್ತವ್ಯ ನೀವಂತ ಜನಕ ಕಷ್ಟ ಪರಿಹಾರ ಸುರಾವರ ಸಾಧ್ಯ ಅಂತ ಹೇಳಿದಾಗ ಎನ್ನನೇ ಒಂದು ಕುದಾದ ವೃತ್ತವನ್ನು ಕಲಿಗಳು ಜನಕರು ಮಂತ್ರವಲ್ಲ ಅಕುಲ ಕಷ್ಟ ಜ್ಞಾನ ಪರಿಹಾರ ಅಂತ ಈಗಿನ ಕುದದ್ದು ಇಂಚಿನ ವೃತ್ತ ಸತ್ಯ ನಾರಾಯಣ ಒಂದು 4 ಅಕ್ಷರ ಬರೆಯುವುದು ಜಲ ಕಲಿಗೊಟ್ಟು ಜನಕುಲ್ಲ ಪೂಜೆ ಮಲ್ಪರವಲ್ಲ ಅದಕ್ಕೆ ನಾರಾಯಣನೇ ಪೂಜೆ ದೇವಿರವಾದ 1000 ಬುಧರುಂಡು ಕೇಶವ ನಾರಾಯಣ ಮಾವದ ಗೋವಿಂದ 1000 ಬುಧರುಂಡು ಲಕ್ಷ ಬುಧರುಂಡು ಏತೋ ಮಾತ ಪುದರ್ನದಿಂದ ಕಾಲಿ ನಾರಾಯಣನೇ ಪುದರ್ತಿಗಳು ನಮಗ ನಾರಾಯಣ ಒಂದು 4 ಅಕ್ಷರ ನಮ್ಮ ನಾರಾಯಣ ಬರ್ತದೆ ನಮ್ಮ ನಾರಾಯಣ ದಾದಾಣ ನಮ್ಮ
ಗೊರ್ಚಾನು మీద దాదాన పాత్రలు మన నారాయణ వద్దుకున్నాన ఇక పాప పరిహారములు నారాయణ దాదాన గుత్తి జన కాయి పోని పునగా నేది నరడకే గుత్తి జన నారాయణ కుశలవాద కుశలవాదనని ಬೆಚ್ಚಾವನು ಪೆದ ಮನೆಯಲ್ಲಿ ದೊರಕದೆ ನಾನು ನೆರಪನ್ನು ಗೊತ್ತಿದ್ದೇನೆ ಮರೆ ತಾನ ಬರ್ಜನರಲ್ಲಿ ಏನು ಅಂತ ಗೊತ್ತಿದ್ದೇನೆ ನನಗೆ ಈಗ ಮಾತ್ರ ಪಾಪ ಪರಿಹಾರ ಪದಾರ್ಥ ನಾರಾಯಣ ಆ ಲಕ್ಷಣ ನಮ್ಮ ದೇವರನ್ನು ಕೊಲ್ಲುದು ಆ ನೂತ ಎನ್ನುವ ಸಲ ಬಣ್ಣದಾನೆ ಮಂತ್ರ ಪಾಪ ಪರಿಹಾರ ಇದು ಮಾಡೋದಾನೆ ಮಾತ್ರ ಮನುಷ್ಯರೇ ಮಾತ್ರ ದೇವರ ಪೂಜಾರ ಮಾತ್ರ ದೀನದಾನ ಬಣಿ ದೇವೇನ ಪೂಜಾ ರೀತಿ ಕೇಶವ ನಾರಾಯಣ ಮಾಧವ ಗೋವಿಂದ ಪರಶುರಾಮ ಹೆಣ್ಮಕ ಮತ್ತು ಪುಣ್ಯಲೆ ಮತ್ತು ದಾನ ಬಣಿ ನದಿತ ಪೂಜಾ ರೀತಿ ಗಂಗಾ ಸಿಂಧು ಸದ ಗಯನ ನದಿಯಿಂದ ಒಳಗೆ ಇವೆ ಕೊಂಡು ವಲಯದೊಳಗೆ ತನ್ನ ಅಪ್ಪೆಲ್ಲ ತಗೊಂಡು ಆಮೇಲೆ ಕನ್ನಡಿಲೆಲ್ಲ ತಗೊಂಡು ರಡ್ಡಿಯೆಲ್ಲ ತಮಿಳು ಬರುತ್ತೆ ನದಿಯಿಂದ ತಮಿಳು ಇಲ್ಲೇಲ್ಲ ಹೋಗ್ತದೆ ಆಮೇಲೆ ಆರೋಗ್ಯದಲ್ಲಿ ಮುಖೆಲ್ಲ ಹೇಳ್ತಾರೆ ಹೊಂದಾಣಿಕೆ ಒಬ್ಬರಿಗೆ ನದಿತ ಪೂಜಾ ರೀತಿ ಹೇಳ್ತಾರೆ ದೇವರ ಮತ್ತು ಪೂಜಾರು ತುಂಬ ಮಾತ್ರ ಮನುಷ್ಯರ ಮತ್ತು ದೇವರಿಗೆ ಉದಾಹರಣೆ ದೇವರ ಪೂಜಾ ಮಲ್ಲ ಉಂಟು ಲಕ್ಷ್ಮೀನಾರಾಯಣ ಉಂಟು ಶಂಕರನಾರಾಯಣ ಪೂಜಾರಾಯಣ ಮತ್ತು ಏನು ಮಾಡಿ ಮತ್ತೆ ದೀಪ ಪೂಜೆ ಮಲ್ಲ ಆದಕ್ಷರ ಒಂಚೂರು ಕಮ್ಮಿ ಮಾಡ್ತೀರಿ ಮಲ್ಲದ 5 ಅಕ್ಷರ ಬರ್ತೀವಿ 5 ಒಂಚೂರು ಕಮ್ಮಿ ಮಾಡ್ತೀರಿ ಕೂಡ 4 ಅಕ್ಷರ ಒಂದನೈತೆ ಮಾತ್ರ ಕೆಲವು ಮತ್ತು ಅಪ್ಲಿಕೇಶನ್ ಮತ್ತು ಕಾಲ ಮತ್ತು ಎಲ್ಲಿ ಆಗುತ್ತೆ ಮಲಮಲ್ಲ ಪೂಜಾರ ಮತ್ತು ಬರೆಯಲಾಗುತ್ತೆ ಎಲ್ಲ ನೆಕ್ಸ್ಟ್ ಉಂಟು ಈಸಿ ಆಲ್ಬೋದು ಜಾಸ್ತಿ ಹಾಕೊಂಡು ಕಾಲ ಬಿಲೆ ಮಾಡಿ ಅರ್ಧ ಉದಾರ ಫಲ ಇದ್ದು ಕಮ್ಮಿ ಮಾಡ್ತೀವಿ ಪೂಜಾಕ್ಷರದ ಪೂಜಾರ ಬರ್ತೀವಿ ಪೂಜಾಕ್ಷರ ಎಲ್ಲ ಚೂರು ಕಷ್ಟ ಮಾಡಿದ್ರೆ ಚೂರು ಗಡ್ಡಾಕ್ಷರದ ಪೂಜಾರ ಈಗ ಎರಡಕ್ಷರದ ಪೂಜಾರ ಜೊತೆ ಮತ್ತೆ ದೇವರು ನನ್ನ ಕಾಲಕ್ರಮಣದಾನೆ ಹಾಕೊಂಡು 5 ಅಕ್ಷರದ ಪೂಜಾರ ಬರೆಯಿದ್ದೇವೆ ಅಲ್ಲ ಈ ಪಕ್ಕದ ಬಿ ಸಿ ಅಂತ 22 ಪೂಜಾರ ದೇವಲ್ಲಿ ಎರಡು ಪಕ್ಕ ಜೋಕಲು ಅಣ್ಣ ಪಕ್ಕ ಎ ಪ್ಲಸ್ ಎಂದು ಬರೆಯ ಕಾಲಕ್ರಮೇಣ ಮತ್ತೆ ಪೂಜಾರಲ್ಲ ಚೇಂಜ್ ಆಗ ಆ ದೇವರೇ ಬಹಳ ಸಂತೋಷನ ಪೂಜಾರ ನಾರಾಯಣ ಅವನ ಪೂಜಾರಿಗೆ ಸತ್ಯನು ತುಂಬುದು ಓಡಾಕು ಸತ್ಯನು ತುಂಬುದು ಇದು ವೃತವನ್ ಬರಬಲ್ಲ ಉದಯಪ ಸತ್ಯನೇ ಬುಧವರಿಗೆ ಸುಳ್ಳು ಸುಳ್ಳು ನಾರಾಯಣ ತವನ್ ಬರ ಪೂಜಾರ ಕೆಲವರಿಗೆ ಮತ್ತೆ ಡೋಂಗಿ ಮಾತಾಡಿದ್ರೆ ಸುಳ್ಳು ಮಾಡ್ಬಿಡಕ ಸತ್ಯದ ಕೆಲವರಿಗೆ ಕೇಸರಿ ಮಾತು ಉಲ್ಟಾ ಸುಳ್ಳು ಬರ ಪೂಜೆ ಅಂತ ಸತ್ಯ ಅಂದ್ಕೊಂಡು ಯಾಪಲ ಸತ್ಯ ಸುಳ್ಳಾರ ಸಾಧ್ಯ ಎಷ್ಟೋ ಸುಳ್ಳು ಪಂಡ ಲಾಸ್ಟ್ ಸತ್ಯನೇ ನಂಗೆ ತಾನೇ ಗೆದ್ದು ಈಗ ಮನುಷ್ಯ ಕಷ್ಟಪಟ್ಟು ಸುತ್ತಾಡಿಪಾಡು ಓಲಾಡಿಂಚನೆ ನಾವು ಪೂಜೆ ಮಾಡುವ ಬಾರಿ ಪೂಜೆ ಮಾಡೋದು ಎಲ್ಲ ದೇವರ ಯಾವಾಗ ಇಲ್ಲಲ್ಲ ದೇವರ ಪೂಜೆ ಮಲ್ಪ ಅವನ ಸಂಕಲ್ಪ ಒಂದು ಇಲ್ಲದೆ ಬೇಡದಾನೆ ನಾವು ಇನ್ನೆತ್ತೂ ಎಲ್ಲ ನಾವು ಪೂಜೆ ದೇವರಿಗೆ ಪೂಜೆ ಕೊಡದೆ ಕೊಡ್ತೀನಿ ನಂಗೆ ದೇವರ ದಾನ ಬೇರೆ ಜನ್ಮ ಕೊಟ್ಟಾಗ ಕಷ್ಟ ಕೊಡ್ತಾ ದುಡ್ಡಿದ್ದಿಂದ ಇಂಚಾಣ ನಮ್ಮ ಕಡೆ ದುಡ್ಡು ಮಾತ್ರ ಹೊಂದಾಣಿಕೆ ಬಂದು ನಮ್ಮ ಕಡೆ ದೇವರು ಪೂಜೆಗೆ ಐಕೆ ಮಾತಾಡ ಸತ್ಯನ ಮುಗಿದು ಅನ್ನ ಪೂಜಾ ವೃತವನ್ನು ಬರಲು ಅತ್ಯಂತ ಕಷ್ಟ ಜ್ಞಾನ ದೂರವರೆಗೆ ಬರ್ತದೆ ದಾನ ಧರ್ಮ ಯಜ್ಞಯಾಗ ತಪಸ್ವರ ಮತ್ತು ಹೆಚ್ಚಿನ ಮಾತ್ರ ಫಲದಿಕ್ಕ ಪೂಜೆ ಚಿನ್ನ ಪೂಜೆ ಅಂತರವಲ್ಲ ನಾಳೆ ಬಹಳ ಸಂತೋಷ ಅಂಡು ಇಂಚಿನವಾದ ಪೂಜೆ ಒಂದು ಗಂಟೆ ಆ ಜನ ಇಂಚ ಮುನ್ಪುಣಿ ಯಾನೇ ಪಟ ಪಡಿ 100 ರೂಪಾಯಿದ ಪೂ ಪಾಡ್ನಿ ಯಾನೇ ಕುಲೊಂದಿಲ್ಲ ಯಾರು ಮಾಡ್ಬಿಡಿ ಪೂಜೆ ಹಾಕೊಂಡ ಆಗ್ಬೇಕಾ ವಿಧಿ ವಿಧಾನ ಗೊತ್ತಿತ್ತಿನ ಬ್ರಾಹ್ಮಣರ ಮುಖಾಂತರ ದೇವರನ್ನ ಪೂಜೆ ಮಾಡ್ಕೊಂಡು ಪಟ್ಲ ಇಲ್ಲದ ಇತ್ತಲ್ಲಿ ಯಾವ್ದ ಖಂಡಿತವಲ್ಲ ಯಾವುದು ತನ್ನ ಹಿರಕರದ ಕೂಡ ಬಂಧುಳ ಬಾಂಧವ್ಯರ ಒದ್ಯರ ಇಷ್ಟ ಮಿತ್ರರ ಮಾತ್ರ ಸೇರೊಂದು ದೇವರ ಪೂಜೆ ಮಾಡ್ಕೊಂಡ ದೇವರಿಗೆ ಬಹಳ ಸಂತೋಷ ಅಂತ ಈ ಪೂಜೆ ಬಹಳ ಗೋಜಿಟ ಮನ್ಪಲಿ ಎಲ್ಲೇ ಮಟ್ಟಲ ಮನ್ಪಡಿ ದೇವರೇ ಬೋರ್ಡನ ಭಕ್ತಿಗೆ ಭಕ್ತಿ ಇರ್ತಾರ ದೇವರ ಪೂಜೆ ಮಾಡ್ತಾರೆ ನಾನೇ ಹಾಕೊಂಡು ಆ ಪೂಜೆ ನನಗೆ ನಾನೇ ಹಾಕೊಂಡು ಸಂಪೂರ್ಣ ಫಲದಿ ಕೊಡ್ತಾರೆ ಕೋಟಿ ಕಟ್ಟ ದುಡ್ಡು ಮುಗಿಬರ ಸಾಧಿಸಿ ಮುನ್ಪಟ್ಟು ಕುಟ್ಲ ಮಾಡಿ ಎಲ್ಲನೇ ಫ್ಲೆಕ್ಸ್ ಮಾಡೋದು ಫ್ಲೆಕ್ಸಿರ್ ಬೋರ್ ಎಲ್ಲನೇ ಪಟ ಮಾಡೋದು ಎಲ್ಲನೇ ಪೂರ ಪೊಗರು ಎಲ್ಲ ಏರ್ಪಟ್ಟು ಮಾತು ಏತು ಮಂದಿ ಮ್ಯಾಕ್ಸಿಮಮ್ ಮಾತು ಎಲ್ಲನೇ ಪಟ ಬರೋದು ಒಂದೇ ತಾನೇ ಉದಾರ ಮಾತಾಡೋದು ಪೂಜೆ ಮಧ್ಯಾಹ್ನ ನಾನೇ ಹಾಕೊಂಡು ಶೂನ್ಯ ಫಲ ಬರೋದು ದೇವರ ಭಕ್ತಿ ಯಾರು ಸಂಪಾದನೆ ಕುಡ್ಲಾಗ್ಬೋದು ಭೂಪಾತ್ರದ ಬರ್ಮಾತು ದುಡ್ಡು ಎಂಡೆ ಚೆಟ್ಟಿದ್ರೆ ಯಾನೇನಾಗ್ತದೆ ಕೊಡ್ಲದ ಕೂತದ ಇರು ಐಟೆ ಅದನ್ನ ಕೊಡ್ಲಿದ ಪೂಂಡು ಐನೇ ಆನೆ ಕೊಂಡು ಭಕ್ತಿದಾರ ಕಾಡ್ದು ಎನ್ನ ಕೈಟಿತನ ದುಡ್ಡು ಆನಿಗೆ ಪೂಜೆ ಮಲ್ಕ ಅದನ್ನು ಪೂಜೆ ಮಾಡ್ತಾರೆ ನಂಡ ಭಕ್ತಿದಾರ ಮಂತ್ರನ ಪೂಜೆಗೆ ರೋಜಕ್ಕೆ 100 ಫಲದಾನ ಕೊಂಡು ಆ ದೇವರ ಪೂಜೆ ಸಂಪೂರ್ಣ ಫಲದ ಪೂಜೆ ವಿಶೇಷದ ಕಲಿಯುಗೆ ಸತ್ಯ ಪೂಜಾ ಫಲಪ್ರದ ನೇತೃತ್ವ ವಿಶೇಷನ ಪೂಜೆ ಬೇದೇಜಿ ಮಲ್ಪರವಲ್ಲ ಅಂತ ನಾರದರೆ ಬಹಳ ಸಂತೋಷ ಮಲ್ಲಜಿ ಜನಗಳ ಮಲ್ಪರವಲ್ಲ ಅಂತ ಆ ಪೂಜೆ ಮಂತ್ರನ ಮನುಷ್ಯಗೆ ತಾಳ ಫಲದಿಕ್ಕೊಂಡು ದುಃಖ ಶೋಕಾದಿ ಶಮನ ಮನುಷ್ಯನ ದುಃಖದ ಪರಿಹಾರ ಶೋಕ ಅನ್ನೋಣ ಮನುಷ್ಯನ ಮನಸ್ಸು ಉಳ್ಳಾಡ ಮಾತು ಏತೋ ಮಾತ್ರ ಕಷ್ಟವನ್ನು ಬೇರೆಯನ್ನು ಬಾಯಿ ಬುರ್ದು ಬಲಂಗ ಬೇರೆ ಮಸ್ತು ನಟಿದೆ ಇನ್ನೊಂದಾನೆ ಕೊಂಡು 4 ಜನ ಇದ್ರು ನನಗೆ ಪರಿಹಾರ ಆಗೋದಿಲ್ಲ ಅಂಚಿನ ಮಾತ್ರ ಬೇರೆಯನ್ನು ಪರಿಹಾರ ಹಾಕೊಂಡು ಧನ ಧಾನ್ಯ ಪ್ರವರ್ತನ ನಂದಾನೆ ಹಾಕೊಂಡು ಸಂಪಾದನೆ ಹಾಕೊಂಡು ದುಡ್ಡು ಹಾಕೊಂಡು ಬೆನ್ನೇರ ಒಬ್ಬ ಬೆನ್ 18 100 ರೂಪಾಯಿ 200 500 1 ಸಾವಿರ ಏತೋ ಮಾತ್ರ ಬೆಂದರ ದಾನ ಹಾಕೊಂಡು ಶನಿವಾರದಾನ ಸಂಬಳ ಪೂರ ಬಟವಾಡ ದಾನ ಅಡಕಾಲ 10 ರೂಪಾಯಿ ಇಲ್ಲ ಬಾರದ ಪರೀಕ್ಷೆ ಬಾರದ 10 ರೂಪಾಯಿ ವೇರು ಬಿಡ್ತಾರೆ ಕನ್ಯಾರ ಮಲಮಲ್ಲ ವಹಿವಾಟು ಮಾರೆ ಕೋಟಿ ಗಟ್ಟದ ಟರ್ನವರ್ದ ವಹಿವಾಟು ಅಂತ ದಾನ ಹಾಕೊಂಡು ನಮ್ಮ ಕೈ ದುಡ್ಡೇ ಉರಿಯುವುದು ನಮ್ಮ ಕೈ ತುಂಬ ದುಡ್ಡು ಒಲಿಯೋಡು ಲಕ್ಷ್ಮೀ ಸಂಪತ್ತು ಆವಡೊಂದಾಂಡ ಆ ಲಕ್ಷ್ಮೀ ಸಂಪತ್ತು ಆವಡೊಂದಾಂಡ ಆ ದೇವರ ಪೂಜೆ ಬಂದರೆ ಮನುಷ್ಯ ಕೈ ತುಂಬ ಸಂಪಾದನೆ ಅಂತಾರೆ ಸಂಪಾದನೆ ಕೋಟಿಗಟ್ಟಲೆ ಅಂದ್ರೆ ನಮ್ಗೆ ಏತು ಬೆನ್ಪ ಐಟು ನನಗೆ ಸಂಪಾದನೆ ಪರ್ಸೆಂಟೇಜ್ ಒಲಿಯುಡು ದೇವರ ಕಟ್ಟ ಆರೋಗ್ಯ ಬರೋದಾಂಡ ಮದ್ದದ ಕಟ್ಟಿ ಒಲಿಯುಡು ನನಗೆ
ಸಂಪಾದನೆ ಕೊಡೋದನ್ನ ದೇವರ ಪೂಜೆ ಮಾಡೋದು ಅಡ್ವಕ ಮನುಷ್ಯನ ಹಾಕೊಂಡು ವಿದ್ಯೆ ಕೂಡ ಹಾಕೊಂಡು ವಿದ್ಯೆ ಮಾತಾಡೋದು ಅನ್ನೋದಾನೆ ಹಾಕೊಂಡು ಇಲ್ಲಾಲು ಕೂಡ ಒಂದು ಊಟನ ಹಾಕೊಂಡ ಆ ಬದಿ ಶಾಲೆ ಕೂಡ ಅವಳು ವಿದ್ಯೆ ಮಾತಾಡೋದು ಕಡಪಡೇರಿ ಅವಳು ಬಾಲ ನನಗೆ ತಿನ್ಕೊಂಡು ನಲ್ಪುನಂಡು ಕೂತ್ಕೊಂಡು ಮಾತ್ರ ಬಾಲೆಯನ್ನು ಹುಷಾರುಂಡು ಕಲ್ಪುನಂಡು ಮಾತ್ರ ಸೊನ್ನೆ ಪಕ್ಕದಾದ ಮನಿ ಒಂದಿನ ಗಾಸು ಇಂಜನ ಸೇರ್ಸದ ಕಾಲ ಕೇಜಿನಲ್ಲಿ ಒಂದು ಪಕ್ಕ ಎರಡನೇ ಗಾಸಿಗೆ ಬೇತ ಶಾಲೆಗೆ ಸೇರ್ತಾವಣಿ ಅವಳು ಅದಾನೆ ಹಾಕೊಂಡು ಬಾಲ ಹುಷಾರಾಗ್ಬಿಟ್ಟಿದ್ದೆ ಟೀಚರ್ನಲ್ಲಿ ಬಾಟವನ್ನು ಪಡ್ಕೊತಿದ್ದು ಬಂದು ನೆರುಪುಣಿ ಇವಾಗ ಟ್ಯೂಷನ್ ಕಳ್ಕೊಂಡು ಅವಳು ಅದಾನೆ ಹಾಕೊಂಡು ಪಕ್ಕದ ಲಕ್ಷ ಗಂಟೆ ದುಡ್ಡಿಗೆ ದಂಡದಾಗಲಿ ಟೀಚರ್ ಮುನ್ನಾಗಲಿ ಕಾಸು ಮಾತ್ರ ಮಾಡ್ಕೊಳ್ತಾ ಅವನಿ ಬಾಲೆಗೆ ಆಟ ಮನೆಯಲ್ಲಿ ಕೊಡ್ತೀನಿ ಅಕ್ಕಲಿ ನೆರೆದು ಬರ್ಕೊಂಡು ಬಾಲೆಗೆ ಹೋಗೋದಾದ ದೂರ ಆಗೋದು ಬೇತ ಹೋಗೋಣ ರೆಡ್ಡ ಕಲ್ಪನಾಗಲಿ ಹೇಳ್ತಾರೆ ಬಾಲೆ ವಿದ್ಯೆ ಮತ್ತು ಜೀವನ ಬೇರೆ ಅಕ್ಕಲಿ ಸರಿ ಜೀವನ ವಿದ್ಯಾರ್ಥಿ ಆ ಬಾಲೆ ಗುಣ ವಿದ್ಯೆ ವೈದ್ಯದಿಂದ ಆ ಬಾಲೆಯನ್ನು ತುಳ್ಳಾದಿ ಈ ದೇವಿಯನ್ನು ಪೂಜೆ ಮಾಡ್ತಿದ್ದಾನೆ ಬಾಲೆಗಡ್ಡೆ ವಿದ್ಯೆ ದಿಕ್ಕೊಂಡು ಧನ ಧಾನ್ಯ ಪ್ರೌಢ ಸೌಭಾಗ್ಯ ಸಂತತಿಕರಂ ಕೊಂಜೊಳೆಯಲ್ಲಿ ಮಂಗಲ್ಯವಾಗಿ ಬದುಕೊಂಡ ವಂಶ ವೃದ್ಧಾಪನ ಪ್ರಸಾದ ಈ ದೇವನ ಪೂಜೆದಾರ ದಿಕ್ಕು ಸರ್ವತ್ರ ವಿಜಯಪ್ರದಂ ಮಾತೆಲ್ಲ ವಿಜಯಪ್ರದಾನ ಪೂಜಾ ವಿಶೇಷದ ಕಲಿಯುಗೆ ಸತ್ಯ ಪೂಜಾ ಪ್ರಭದ ಈ ಸತ್ಯನಾರಾಯಣ ದೇವನ ಪೂಜಾನು ಕಲಿಯುಗ ಬಹಳ ವಿಶೇಷ ಪೂಜೆ ಮನಸ್ಸು ಒಂದೇ ಸಮಯ ಜಿಂಜ ಫಲದಿಪ್ಪನ ಪೂಜೆ ಅನ್ನೋದಾಗ ಆ ದೇವರ ಪೂಜೆ ಮಾಡೋದ್ರಿಂದ ಮನುಷ್ಯರಿಗೆ ಖಂಡಿತವಾಗಿ ಆ ದೇವರ ಪೂಜೆ ಸಂಪೂರ್ಣ ಫಲದಿಪ್ಪನ್ನು ಬಂದು ಆ ದೇವರಿಗೆ ಬಣ್ಣ ಪ್ರಕಾರ ಈ ಪೂಜೆ ಮನುಷ್ಯರ ಪ್ರಾರಂಭ ಮಂತ್ರಿಯಿಂದ ಮಿಕ್ಕ ನಿರಂತರ ಪೂಜೆ ಮಾಡ್ತಾನೆ ಒಂದು ವರ್ಷ ಮಾಡ್ತಾನೆ ಯಾವ ಅಥವಾ ಒಂದು ದಿನ ಮಾಡ್ತಾನೆ ಯಾವ ಏಳು ವರ್ಷ ಯಾವ ದೇವರ ಪೂಜೆ ಮಾಡ್ಬೋದು ನನಗೆ ನನಗೆ ದೇವರು ಇರ್ತಾರೆ ಪ್ರತಿಯೊಂದು ತಿಂಗಳಿಗೂ ದೇವರ ಪೂಜೆ ಅನ್ಕೊಳ್ಳಿ ಪ್ರತಿ ವರ್ಷದ ದೇವರ ಪೂಜೆ ಅನ್ಕೊಳ್ಳಿ ವರ್ಷ ಮಾಡ್ತಿದ್ದು 47 ದೇವರ ಪೂಜೆ ಕಲಿಯುಗಡ್ಡ ಮಾಡ್ತಿದ್ದು ಅಕ್ಕೇರಿಂದ 47 ಪೂಜೆ ಭಕ್ತ್ಯಾನ ಉದ್ಯಾಪನ ವಿಧಾನ ಉಂಟು ಆ ವಿಧಾನ ಪ್ರಕಾರ ದೇವರ ಪೂಜೆ ಕಲಿಯುಗಡ್ಡ ಮನುಷ್ಯ ಏರಾಣವಿನ ಮಂತ್ರಿಯಿಂದ ಜನ್ಮಾಂತರ ಮಂತ್ರ ಇಂಚನೇ ಕಾಪಾಡಿಕೊಂಡು ಕರ್ಮ ಮಾಡಿಕೊಂಡು ಮಾತು ಪರಿಹಾರ ಮನಸ್ಸಿನ ಮಾತು ಮುಂಚೆ ನಮಗೆ ಇಷ್ಟ ತಗೊಂಡು ಮಾತ ಸತ್ಯಾಪನ ಪೂಜೆ ಅನ್ನಗ ಇದೇ ದೇವರ ಪೂಜೆ ಅಂತ ಹೇಳಿದಾಗ ಮಾತ ದೇವರ ಪೂಜೆ ಒಂದು ನೈವೇದ್ಯವನ್ನು ಕೆಲವರಿಗೆ ಹಣ್ಣುಗಾಯಿ ಅವಳು ಕೆಲವರಿಗೆ ಫಲವಸ್ತ್ರ ಅವಳು ಕೆಲವರಿಗೆ ಎಲ್ಮದ ಪಂಚಗದ್ದೆ ಅವಳು ಕೆಲವರಿಗೆ ಬಜಿಲ್ಲ ಪಂಚಗದ್ದೆ ಅಂತ ಹೇಳಿದ್ರೆ ಈ ದೇವರಿಗೆ ಬಹಳ ಪ್ರೀತಿ ಇದನ್ನು ಸಪಾದ ಪಕ್ಷ ನೈವೇದ್ಯ ನಕ್ಕೇರಿದ ಪೂಜೆಗೆ ಸಮರ್ಪಣೆ ಮಾಡ್ತಿದ್ದು ಪೂಜೆ ಪುರಾಣದ ಸುರೂಟು ಮಾತು ಭಕ್ತನಿಗೆ ಮಾತು ಭಕ್ತಿಯನ್ನಾಗಿ ಸುರೂಟು ದೇವರ ಪ್ರಸಾದಗಳಿಗೆ ಅಡ್ವಕ ಆ ಪೂಜೆ ಯಜಮಾನರ ಆ ದೇವರ ಪ್ರಸಾದ ಗೀತಗಳಿಂದ ವಿಶೇಷದ ಕಲಿಯುಗೆ ಸತ್ಯ ಪೂಜಾ ಕಲಿಯುಗ ಮನುಷ್ಯರ ಮಹಾಗಣೇಶನ ಇಷ್ಟಾರ್ಥ ಪೂಜೆ ನೇರದಾಗಿ ಗೆದ್ದು ಆ ದೇವರ ಬಂದ ಪ್ರಕಾರ ನಾವು ಹಿಂದೆ ಆ ದೇವರ ಪೂಜೆ ಬಹಳ ಶಕ್ತಿ ಮಾಡ್ತಾ ಇದರೊಟ್ಟಿಗೆ ಶನಿದೇವನ ಪೂಜೆ ಎಲ್ಲ ನಾವು ಮಾಡ್ಕೊಂತೀವಿ ಶನಿದೇವರ ಪ್ರತಿಯೊಂದು ಗ್ರಹಕುಲ ಅನ್ನೋದು ಮನುಷ್ಯ ವಿಧಾನ ನನಗೆ ಮಾತ ಗ್ರಹಕುಲ ಪೂಜಾರಿಗೆ ಏನಾದ್ರು ದಾದಾಗಿ ಶನಿ ಬಂಡಿ ಶನಿಯಾ ನಾನು ಹೊರದ ಬಂಡಿ ತಿರುಗುದು ಶನಿವಾರ ಅಂತ ನನಗೆ ಶನಿಯಿಂದ ನನಗೆ ಪೂಜಾರಿಗೆ ಹೇಳಿಬಿಟ್ಟು ಕೆಲವರಿಗೆ ಮಾತ್ರ ಅರ್ಧ ಜ್ವರ ಬರ್ತದೆ ఎందుకు ಶನಿ ಕೂಡ ಶನಿವಾರ ಇರ್ತದೆ ನನಗೆ ಶನಿ ದೇಶ ಬಂಡಿ ಕುಂಬಾರ ಸಂತೆ ಅಂಚಿತ್ತಿನ ಶನಿ ಗ್ರಹ ಶನಿ ಮಹಾರಾಜ ಅಂತ ನನಗೆ ಒಬ್ಬ ಗ್ರಹಗಳು ಅನ್ನೋದಾನೆ ಹಾಕೊಂಡು ಒಂದೊಂದು ಗ್ರಹಗಳು ಒಂದೊಂದು ರೀತಿಯ ಫಲಗುರಿ ಅನ್ನೋದಾನೆ ಹಾಕೊಂಡು ಮಾತ ಗ್ರಹಗಳು ದಾನೆ ಎಡ್ಡ ಫಲ ಕೊಡ್ತಾರೆ ಹಾಳು ಫಲ ಬರ್ತಾರೆ ನನಗೆ ಎಡ್ಡ ಫಲ ಕೊಡೋದಾನೆ ಹಾಕೊಂಡು ನಮಗೆ ಕೈ ಮುಗಿಯೋ ದಾನ ಅಂತ ನನಗೆ ಕೆಟ್ಟ ಫಲ ಬರ್ತಾರೆ ಕೆಟ್ಟ ಫಲ ಕೊಡೋದಾನೆ ಒಳಗೆ ಕೈ ಮುಗಿದ ಅಂತ ಎಡ್ಡ ದಾನ ಕೊಟ್ಟು ನಿಂತ ಕೊಡ್ತಾರೆ ಹಾಳು ಫಲ ಕೊಡೋದಾಗ ನಮಗೆ ಕೈ ಮುಗಿಯಿಂದ ದಾನ ಸಮ ಬೆಟ್ಟುಕೊಳ್ತಾರೆ ನಮಗೆ ಬಾಕಿದ ಗ್ರಹಗಳು ಅಂದರೆ ಕಾರಣ ಜಾಸ್ತಿ ಇರ್ತದೆ ಎಲ್ಮ ಗ್ರಹಗಳು ಹೊರಮನದೇ ಶನಿ ವರ್ಪಣೆ ತಾಳ್ಮೆಯೇ ಐತೆ ನನಗೆ ಆ ಟೈಪ್ ಇಂಟ್ರೆಸ್ಟ್ ನಡಪುಂಡ ಐತೆ ಕಠೋರ ಮನಸ್ಸು ಎನ್ನ ಜನ ಎನ್ನ ಗುರ್ತದಾರ ಅವನು ಇಕ್ಕಾಣ ಮಾರ ಹೆಂಗೆ ಕೊಡ್ತೀನಿ ನಾನು ಎನ್ನ ಎದುರುಡೆ ಸರಿ ಹೋಗಿ ನನಗೆ ಅವನು ಇಕ್ಕಾಣ ನಿನ್ನೆಲ್ಲ ಇಟ್ಕೊಂಡ ಎನ್ನ ಎದುರುಡೆ ಸರಿ ಇತ್ತಂದಾನು ಸರಿ ಅತ್ತಿಂದಾನೆ ಆಗಿ ಕೊಪ್ಪಳ ಸಿಕ್ಕಾನೆ ನಾನು ಖಂಡಿತವಾದ ಕೊಪ್ಪಳ ಮನಸ್ಸು ಆ ಶನಿ ಮಹಾರಾಜ ಶನಿ ಮಹಾರಾಜ ನನಗೆ ಆತ ಕಠೋರ ಮನಸ್ಸು ಅಂತ ಹೇಳಿದ್ರೆ ಅವಳು ಶೂದ್ರ ಗ್ರಹಿ ವರ್ಮ ಗ್ರಹಗಳು ಇದನ್ನೆಲ್ಲ ನಿಜವಾದ ಶನಿಕುಲ ಕಲ್ಪದಂಚಿನ ಗುರು ಉಳ್ಳಿ ಗುರು ನನಗೆ ಆತ ಮನವಸ್ಥಾನ ಆಡ್ದ ಮಲ್ಲ ಶನಿ ಮಹಾರಾಜ ನನಗೆ ಶನಿ ಮಹಾರಾಜ ಅಂತ ಬಾಕಿದ ಪೂಜೆಗೆ ದಾನ ವಿಶೇಷವಾದ ಪೂಜೆ ಆಗಿ ಶನಿಗೆ ಮಾತ್ರ ಅಂತ ಕಪ್ಪೋಕ್ತ ಪೂಜೆ ದಾನ ಅಂತ ಕೊಡ್ತದೆ ಅದು ಎಟ್ಟ ಫಲಗೊರ್ಪಣ ಶನಿ ಮಹಾರಾಜ ಅಂತ ಆ ಶನಿ ಮಹಾರಾಜೆಲ್ಲ ವಿಶೇಷ ಪೂಜೆ ಎಲ್ಲ ನಮಗೆ ಸರ್ ಮಾಡ್ತದೆ ನಮಗೆ ಮನುಷ್ಯ ಗ್ರಹಚಾರಲ್ಲ ಮಾಡ್ತಾ ದಾನ ಹಾಕೊಂಡು ಯಾಪ ವಾರಿ ಕ್ರಮದ ಬರ್ತ ಮನೆ ರಸ ಅಂತ ಹೇಳಿದಾಗ ಪದರಾಳ ರಾಶಿ ಒಂದು ಅದರ ಪ್ರತಿಯೊಂದು ಭೂಮಿ ಜನ ದಾನ ಹಾಕೊಂಡು ಆ ಒಂದು ನವಗ್ರಹ ನಶಕ್ತಿ ನಂಗೆ ದಾನ ಹಾಕೊಂಡು ನಮ್ಮ ಮೇಧವಿದ್ದ ಆಕರ್ಷಣೆ ಅಂತ ಆ ಗ್ರಹಗಳ ದಾನ ಹಾಕೊಂಡು ಆ ಗ್ರಹಗಳನ್ನ ಚಲನ ಒಳನಾಡು ಮತ್ತು ತಾನೇ ಮನುಷ್ಯನ ಮಾತ್ರ ಜೀವನ ಮಾತ್ರ ಬದಲಾವಣೆ ಆಗುವುದು ಕೆಲವರಲ್ಲಿ ಸಾಲ ಚೆನ್ನೈ ಕೋಟ್ಯಾಧಿಪತಿ ಕೋಟಿ ಕನೆ ಪೂರ ಕಲೆ 5 ರೂಪಾಯಿ 50 ಕಾಲವರ್ಣ ಕೋಟೆ ಬಿಟ್ಟು ಕಾಲೇಜಿ ಮಾರು ಹೆಚ್ಚಿನ ಮಾರು ಲಕ್ಕಿ ಮಾರು ಲಾಟ್ ಲಕ್ಕಲ್ಲೇ ಕೋಟಿ ಗಡ್ಡ ಇತ್ತನೇ ಇದಾನೆ ಬಿಡು ಜುಗಾರಿಗೆ ಕೋರ್ದಾಟೆ ಪೂರ ಡಬಲ್ ಹಾಕೊಂಡು ಲಾಸ್ಟ್ 0 ಆಗ್ಬೇಕು ಇಲ್ಲ ಆಡ್ಬೇಕು ನಡ್ತದ್ದು ಹೊರಡೋಣ ಕಲ್ಯಾಣ ಎಲ್ಲ ಹಾಕೊಂಡು ನನಗೆ ದಿಕ್ಕೆಲ್ಲ ನಾವು ಗ್ರಹಚಾರ ಮಾತ್ರ ಮನುಷ್ಯನ ಗ್ರಹಚಾರ ಮಾತ್ರ ಬದಲಾವಣೆ ಅನ್ನಗ ಮಾತ ಜೀವನ ಪರಿವರ್ತನೆ ಅಂತ ಇದ್ದಾಗ ಆ ಶನಿ ಮಹಾರಾಜ ಕಠೋರ ಮನಸ್ಸೇ ಆ ದೇಶ ಅನ್ನಗ 7 ವರ್ಷದ ಶನಿ ದೇಶವನ್ನು ಆ 7 ವರ್ಷದ ಮನುಷ್ಯನ ಮನಪಡಿಗೆ ಶನಿಗೆ ಬಾಕಿದಲ್ಲಿ ನಾನು ದಾನ ಹತ್ತಿರ 2 ವರ್ಷ ಪಾಲು ಬಂದು ಶುರು 2 ವರ್ಷದ ಮನೆ ಪೂಜೆ ನಂಗೆ ಗೊತ್ತಿಕೊಂಡು ನಮ್ಮ ಶನಿ ದೇಶಗಳ ಆಯ್ದಲ್ಲ ಒಂದು ಯಾನಿಂದ ಬಂದಿದೆ ಅಂದರೆ ಆಯ ಇಲ್ಲದಲ್ಲೇ ಪ್ರವೇಶ ಅದು ಬಂದಿದ್ದು 2 ವರ್ಷ ಮನೆ ಪೂಜೆ
ఒక 2 ವರ್ಷ ತೂಪಿಗೆ ದಾಲು ಪುರ ಮನ್ಪೆ ತೂಕ ಇಂಚಿನ ನಮ್ಮ 2 ವರ್ಷ ಮನ್ಪ ಐನಂಗ ಕಾಲಕ್ಕೆ 2 ವರ್ಷದ ಬಗ್ಗೆ ಕೊರ್ಪೆಗೆ ಅಂತ ಹೇಳಿದಾಗ ನಮ್ಮ 2 ವರ್ಷದ ನಂತರ ನಂಗೆ ಕಾಲ ನೆನಪಿದೆ ದಾಲ ಕಷ್ಟದ ಗುರುತು ನಡೀತಿದೆ ಒಕ್ಕ ಅಖಿಯರ 2 ವರ್ಷದ ನಂತರ ಮೇಲೆ ಕಷ್ಟ ಬರ್ಬೇಕು ಆನೆ ಶನಿ ಗ್ರಹಾಚಾರ ವಿಶೇಷದಾದ ಮನಗ ಭಾಗ್ಯದ ಗ್ರಹಾಚಾರ ನಮ್ಗೆ ಪೆಟ್ಟದಿನ ಅವ ಇವತ್ತೇ ನಮ್ಮ ಪೆಟ್ಟದಿನಲ್ಲಿ ಅಖೇರಿಗೆ ಸೈಪುಣ ಸಿರಿ ಪರಿಸ್ಥಿತಿ ಗೊತ್ತನಲ್ಲ ತಾನೇ ಒಂದು ಸಯ್ಯನ ನೋಡ್ತೀವಿ ಸ್ವಲ್ಪ ಹೊತ್ತು ತರುವ ವರ್ಷ ಸಹಿತನಲ್ಲ 1 ವರ್ಷ ಉಸಿರು ಅಂಚನೆ ಪಡೆದಾಗ ಶನಿ ಮಹಾರಾಜ ಆತ ಕೂಡ ನಮ್ಮಲ್ಲಿ ಪರೀಕ್ಷೆ ಅಂತ ಆತ ಕಷ್ಟ ಕೊರಿಯಸು ಅಂದ್ರೆ ಆತ ಕಷ್ಟ ಕೊಡ್ಬೇಕು ಸಂಪತ್ತು ಕೊರಿಯಸು ಅಂದ್ರೆ ಸ್ವಾಮ ಸಂಪತ್ತು ಕೊಡ್ಬೇಕು ಹೇಳೋರು ಅಖೇರದ 2 ವರ್ಷ ನಾವು ನನ್ನಲ್ಲಿ ಸರಿಯಾದ ರೀತಿಯ ಮಾದ ತೂದು ಮನುಷ್ಯನ ಸರಿಯ ಊರಲ್ಲಿ ಹೆಚ್ಚಿನ ಜನ ಮಾರೋದು 2 ವರ್ಷದ ನಾನು ತೂ ಎಲ್ಲ ಹೋಗ್ತೀನಿ ಕೋಪ ಹೊರಬಿತ್ತು ಜನೊಂದು ನಾಲ್ಕು ಪಾತ್ರ ಇತ್ತು 2 ವರ್ಷ ಕರೆದು ಹೋಗಿ ಮಾರ ಜನ ಫುಲ್ ಚೇಂಜ್ ಆಗ್ತದೆ ಮಾರ ಬತ್ತಿ ಬೆಟ್ಟಿಗೆ ಒಂದು ಕೈ ಕರೆದಿಕ್ಕ ನೀರು ಕೊಡ್ಕೊಡಿ ಚಾ ಬೋಡ ಕಾಫಿ ಬೋಡ ಬಾಜಲ್ ಬೋಡ ಏನೊಂದು ಉಂಟು ಅಂತ ಹೇಳ್ಕೊಂಡು ಪಲ್ಯ ಪುಲ್ಲೆ ಪಾತ್ರೆ ಇನ್ನೊಂದು 2 ಕುಲ್ಲುದು ಪುಲ್ಯ ದಾನೆ ಮನುಷ್ಯನ ಮನಸ್ಥಿತಿ ಮಾತ್ರ ಚೇಂಜ್ ಆಗುತ್ತೆ ಈಗ ಶನಿ ಮಹಾರಾಜ ನಮಗೆ ನಮ್ಮ ಮಾತು ತಿರುಗು ದಾನವೇ ಸತ್ವ ಬರೀ ದೊಡ್ಡ ಮನುಷ್ಯ ನಂಬಿ ಶನಿ ಮಹಾರಾಜ ಅಂತ ಹೇಳಿದಾಗ ಅಂಚಿತನ ಕಠೋರ ಮನಸ್ಸು ಶನಿ ಮಹಾರಾಜನ ಪೂಜೆ ಮಾತಿಗೆ ಮತ್ತು ಅಂಕಮಿಲ್ಲ ಅಂಚಿತ ಪೊರ್ಲುದ ಸಾನ್ನಿಧ್ಯ ಪೊರ್ಲುದ ಧರ್ಮ ದೈವವಾಗಿರ್ತಾರೆ ಪೊರ್ಲುದ ಧರ್ಮ ಚಾವಡಿ ಸಂಬಂಧಪಟ್ಟ ಮಾತು ಪರಿವಾರ ದೈವಗಳು ವಿಶೇಷವಾದ ನಾಗವರ್ಮ ದೇವರು ಪೊರ್ಲುದ ಮಂಡಲ ಸೇವೆ ಕೊಡ್ತಾರೆ ಅಂಚಿನ ನಾಗವರ್ಮ ದೇವರು ಅಂಚಿನ ಧರ್ಮ ದೈವಲಿ ಮತ್ತು ಪೊರ್ಲುದ ಧರ್ಮ ನೇಮ ಕೊಡ್ತಾರೆ ಪೊರ್ಲುದ ಧರ್ಮ ದೈವಗಳು ಮಾತ್ರ ಅಂಚಿನ ಅಂಚಿತನ ಸನ್ನಿಧಾನ ಮತ್ತು ಇಂಚಿನ ಪೂಜೆ ಮಾತು ಮನ್ಕೊಳ್ಳ ನಂಕಲ ಯೋಗ ಐತೊಟ್ಟಿಗೆ ಮಾತ್ರ ಪೂಜೆ ಮಾತ್ರ ಬರ್ಪದ ಒಂಜಿ ಪೂಜೆ ಮಾಡ್ಕೊಂಡಾನೆ ಪುಂಡು ಮಸ್ತ್ ಖರ್ಚು ಉಂಟು ಅಂತ ಹೇಳ್ತೀನಿ ಅಕಲಕಲ ಇಲ್ಲ ಮಾತ್ರ ಪರಿಸ್ಥಿತಿ ಪುಂಡು ಕೆಲವರಲ್ಲಿ ಪೂಜೆ ಮಾಡ್ಕೊಂಡು ಮನಸ್ಸು ಇಕ್ಕೊಂಡು ಖಾಲಿ 2 ಮೂಜಿ ಸೆನ್ಸ್ ಜಾಗ ಪುಣಿ ಹಾಗೆ ಕೈಕಾರ ಪಿದೆ ಕಾರಜಿ ಬಿಟ್ಟಿಗೆ ಮಾರ್ಗದಿ ಓಡಾಪುಣು ಜಾಗಜ್ಜಿ ತುಳಸಿಕಟ್ಟೆ ಮಾಡಿದೆಲ್ಲ ಜಾಗಜ್ಜಿ ಅಲ್ಪ ಪೂಜೆ ಬತ್ತಂಜಿ 2 ಜನ ಹಣ್ಣುಗಳು ಬಟ್ಟಲು ಪೂಜೆ ಮನೆಗಳು ಫುಲ್ಲೆಲ್ಲ ಜಾಗಜ್ಜಿ ಎಣ್ಣೆ ಪೂಜೆ ಮಾಡ್ಕೊಡು ಸಮಾಧಾನ ಪುಣು ಪರಿಸ್ಥಿತಿ ಅಂಚೆ ಪುಣು ಕೆಲವದಲ್ಲಿ ಮಾತ್ರ ಕೋಟಿಗಟ್ಟಲೆ ದುಡ್ಡು ಇಪ್ಪುಣು ಕುಸೋತಿ ವಹಿವಾಟು ದಿನಾಲು ವಹಿವಾಟು ಕಾಣಲೆಕ್ಕ ಹೋಗಿ ಒಂದು 12 ಗಂಟೆ ಫೋನ್ ಡೇ ರಡ್ಡಿಗೆ ಎಲ್ಲ ಫೋನ್ ಮಾಡ್ತಿರಂದ್ರೆ ವಹಿವಾಟು ಮಾಡಿದ್ರೆ ದುಡ್ಡು ಉಂಡು ಆಗಿ ಸುಸೋದಿಜ್ಜಿ ನನಗ ನಂಗೆ ನೇಟ್ ಮಾತ್ರ ದಾದ ನಂಗೆ ಅವಕಾಶ ಆದ್ರೆ ನನಗೆ ಒಂದು ಪೂಜೆ ಮನ್ಪೋಣ ಒಂದು 100 ರೂಪಾಯಿ 200 ರೂಪಾಯಿ ಕೊಡೋದು ಒಂದು ಪೂಜೆ ಮನ್ಪೋಣ ನನಗೆ ಗ್ರಾಚಾರದ ಮನುಷ್ಯಗೆ ದೇವರು ನಂಗೆ ಅನುಗ್ರಹ ಏಪಲ ಕೊಡೋಣ ಅಂತ ಹೇಳಿದ್ರೆ ಈಗ ಮಾತ್ರ ಸಂತೋಷ ಸುಲಾಭ ಸಹಜ ಸಾಮೂಹಿಕ ಪೂಜೆ ಮಾತ್ರ ಮಲ್ಪಾಡಿನಾಗ ಎನ್ನ ಲೆಕ್ಕ ಒಂದು ಪೂಜೆ ಏರ್ಪಾಡು ಏನೋ ಇಲ್ಲ ಒಂದು 4 ಜನ ಇರ್ತಾರೆ ಖಾಲಿ ಒರಿ ಪೂಜೆ ಅನ್ಕೊಂಡು ಯಾವ ನಿಮ್ಮಲ್ಲ ಒಂದು ಪೂಜೆ ಬರೀತೀನಿ ಬಾಕಿದ ಇಜ್ಜಿ ಬಡವಪ್ಪನ ಅಕ್ಕಲಗಲಿ ಬಡವಪ್ಪನ ಅಕ್ಕಲಗಲಿ ಮಾಡ್ತಾ ನನಗೆ ಮನುಷ್ಯನ ಗ್ರಹಾಚಾರ ಮಾತ್ರ ಬದಲಾವಣೆ ಪುಡು ಆನ ಗ್ರಹ ದೇಶ ಇತ್ತಲಕನೆ ಎನ್ನ ದೇಶ ಪೂಜೆ ಎನ್ನ ದೇಶ ಇತ್ತಲಕನೆ ಬುಕ್ಕನ ದೇಶ ನನಗೆ ನಮ್ಮ ದೇಶದ ದಾದಾನ ಬದಲಾವಣೆ ನನಗೆ ದಾದಾನ ಕಷ್ಟ ಮಾತ್ರ ಬರ್ತಾಯಿತ್ತಲ್ಲ ಮಾತ ಪರಿಹಾರ ಅನ್ನೋದನ್ನ ಇಂಚಿನ ಮಾತ್ರ ಸಂದರ್ಭ ನಮ್ಮ ಲೆಕ್ಕ ದೇವರಿಗೆ ಪೂಜೆ ಏರ್ಪಾಡಿ ಮತ್ತು ಮಂತ್ರನ ಅರ್ಪಣ ಮಂತ್ರ ದೇವರು ಬಹಳ ಸಂತೋಷ ಅಂಚಿತನ ಪೂಜೆಲ್ಲ ಮಾತ್ರ ಬಹಳ ಪ್ರೀತಿ ಮಾತ್ರ ಪೂಜೆ ಮಾತ್ರ ಬರಪಾದ ಅಕಲಗಳ ಮನಸ್ಸು ಮಾತ್ರ ಏತು ಮಾತ್ರ ಸಂಕಲ್ಪನ ಮಾತ್ರ ದೇವನಿಗೆ ಹೇಳಿದ್ರೆ ದೇವರು ಮಾತ್ರ ಪೂಜೆ ಮಾತ್ರ ಅಕಲ ಮನಸ್ಸು ಇಷ್ಟ ಆಡ್ತಾನೆ ದೇವರು ಬಹಳ ಪೂರ್ಣ ಮಾತ್ರ ಒಳಗಡೆ ನಮಗೆ ಇತ್ತದು ಕೊಟ್ಟು ದೇವರಿಗೆ ಬಹಳ ಭಕ್ತಿದ ಶ್ರದ್ಧದ ಪೂಜೆ ನಮ್ಮ ಅರ್ಪಣ ಮಂತ್ರ ಗೊತ್ತಿನ ಕಿಂಚಿತ್ ಎಲ್ಲೇ ಮಟ್ಟದ ಪೂಜೆನ ದೇವರು ಬಹಳ ಸಂತೋಷ ಸ್ವೀಕಾರ ಮಾಡ್ತಾನು ಆ ಪೂಜೆದ ಸಂಪೂರ್ಣ ಫಲ ನಮ್ಮ ಸಂಸಾರಕ್ಕೆ ಸಹಗೊಂಡಾಗ ಅಂಚನೆ ಸೇರಿದಾಗಲಿ ಪ್ರತ್ಯಕ್ಷವಾದ ಪರೋಕ್ಷವಾದ ಅಂತ ಏರು ಮಾತ್ರ ನಂಗೆ ಸಹಾಯ ಸಹಕಾರ ಅಂತಾರೆ ಮಾತ್ರ ದೇವನ ಪೂಜೆಯ ಸಂಪೂರ್ಣ ಫಲ ನಂಗೆ ದೇವರ ಅನುಗ್ರಹ ಮಂತ್ರ ಅಂತಾರೆ ವಿಶೇಷವಾದ ಆ ದೇವರ ಪೂಜೆ ಮಾತ್ರ ಬಹಳ ಪ್ರೀತಿ ಭಜನೆ ನಮಗೆ ಭಜನೆ ಇತ್ತನಪ್ಪ ವಿಭಜನೆ ಇದ್ದಂತೆ ನಂಗೆ ದೇವರ ಪೂಜೆ ಮಾಡಲ್ಲ ನೃತ್ಯ ಗೀತಾದಿಕಂ ಸರಿ ದೇವರಿಗೆ ಮಾತ್ರ ಸಂತೋಷ ಭಜನೆ ಕಂಡದು ದೇವರಿಗೆ ಮಾತ್ರ ಪೂಜೆ ಮಾಡ್ತಾನೆ ದೇವರು ಬಹಳ ಸಂತೋಷ ಅಂಚಿತ ನಾ ಭಜನೆಲ್ಲ ಪ್ರಪಂಚ ಅಂತ ಹೇಳ್ತಾರೆ ನನಗೆ ಮಂಗಳ ಅನ್ನಗ ಆ ಭಜನೆ ನಮ್ಮ ದೇವರ ಅರ್ಪಣ ಪೂಜೆಲ್ಲ ಆ ಭಜನೆ ಸಂಖ್ಯೆ ಇರ್ತಾನಲ್ಲ ದೇವರು ಬಹಳ ಸಂತೋಷ ಸ್ವೀಕಾರ ಮಾಡ್ಕೊಂಡು ಪೂಜೆಯ ಸಂಪೂರ್ಣ ಫಲ ನನಗೆ ದೇವರು ಮಾತ್ರ ಅನುಗ್ರಹ ಮಾಡ್ಕೊಂಡು ದೇವರು
ನಾನು ಬಂದಾಂದ್ರೆ ಒಂದು ದೇವನ ಪೂಜೆ ಮನುಷ್ಯದನ್ನು ಏತು ಮತ್ತು ಕೈಟ್ ನಮ್ಮ ಸಂಪಾದನೆ ದುಡ್ಡು ಮಾತಿತ್ತು ನನಗೆ ದಾನ ಪಡಿ ಸದ್ವಿನಿಯೋಗ ಹೊಡಿತು ನನಗೆ ದುಂದು ವೆಚ್ಚ ಮಸ್ತ್ ಸಾಧನೆ ಮುಳ್ಪಾಡ್ದಿಲ್ಲ ಎತ್ತು ನಾನು ಸ್ವಲ್ಪ ಖರ್ಚಿಲ್ಲ ಬಂತು ಏತೋ ನನಗೆ ಖರ್ಚು ಮಾಡ್ತದೆ ನಮ್ಮ ಸಂಪಾದನೆ ಮಾಡ್ತಾ ದಾನ ಪಡಿ ವ್ಯಾಯಾಮ ಅವಲ್ಲ ಏತೋ ವ್ಯಾಯಾಮ ಪಡಾಗಲ ನನಗೆ ದೇವರ ಸಂಪಾದನೆ ಮಗ ಮನುಷ್ಯ ಒಂದು 100 ರೂಪಾಯಿ ನಂಗೆ ಸಂಪಾದನೆ ಆಡೋದು ದಾಂಡ ಮಸ್ತ್ ಸಂಪಾದನೆ ಮಾಡೋದು ಬಹಳ ಕಷ್ಟ ಆಗ್ತದೆ ಖರ್ಚು ಅನ್ಬೇಕು ನಂಗೆ ಇನ್ನಿದ್ದು ಎಲ್ಲೆಗೆ ಪೋನ ಏತೋ ನಂಗೆ ಖರ್ಚು ಬಂದಿದ್ದು ನಂಗೆ ಜೀವನ ಎಡ್ಡ ನಂಗೆ 184 ಲಕ್ಷ ಜೀವರಾಶಿ ನಂಗೆ ಮನುಷ್ಯನ ಜನ್ಮ ನಂಗೆ ದೇವರ ಎಡ್ಡ ನಂಗೆ ಜನ್ಮನ ಕೊರ ನೆನಪಿಡು ದೇವರ ನಮಸ್ಕಾರ ಪಡೋ ನಮ್ಮ ಮನುಷ್ಯನ ಕರ್ತವ್ಯ ಅದಾಗಿ ನಮಗೆ ನಂಗೆ ದೇವರಿ ತೆಡ್ಡ ನಂಗೆ ಶರೀರ ಬರ್ತಂತೆ ಶರೀರದ ಆದಾನ ವ್ಯತ್ಯಾಸ ಅಂತ ನೆನಕೊಂಡು ಬಾಕಿದ ನಂಗೆ ಸ್ಪೇರ್ ಬಾಕ್ಸ್ ಆಟೋಮೊಬೈಲ್ ಅಂಗಡಿ ಕೊನವಲ್ಲಿ ದೇವರು ಕೊಡ್ತಾನೆ ಶರೀರದ ಆದಾನ ಅಂಗಡಿದ ಆದಾನ ನ್ಯೂನತೆ ಬರ್ತಂದ್ರೆ ಬಕ್ಕ ರಿಪೇರಿ ಮಲ್ಪೋಲಿ ನಾನು ವರ್ಜಿನ ಬರ್ಪೂಜೆ ಅಂತ ಹೇಳ್ತೀವಿ ನಂಗೆ ದಾದಾಣ ನ್ಯೂನತೆ ಬರ್ತನೆ ಕಲ್ಯಾಣ ದಾನ ಹಾಕೊಂಡು ನಂಗೆ ವರ್ಜಿನ ಇರ್ತೀವಿ ಏತೋ ನನಗೆ ದುಡ್ಡು ಮಾರಿ 2 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಇನ್ನೊಂದು 2 ಕಣ್ಣು ಬರ್ಕೊಂಡು ನನಗೆ ಎಲ್ಲ ಬರ್ತಿದ್ರು ನನಗೆ ಸಂಪತ್ತು ನನಗೆ ಶರೀರವನ್ನು ನೆಡ್ಡು ನನಗೆ ಸಂಪತ್ತು ಅಂತೇಳಿ ನನಗೆ ದಡ್ಡ ನಂಗೆ ಸಂಪತ್ತು ನಂಗೆ ಆ ಶರೀರ ಸಂಪತ್ತು ನಂಗೆ ದೇವರ ಕೊರದಾನ ಬಿಡು ದೇವೇನ ನಮಸ್ಕರಣೆ ದೇವೇರಿ ಮಾತ್ರ ನಾನು ಕೊಡೋದು ನಮ್ಮ ಒಂದಾಣ ನಮ್ಮ ಸಮಯ ಮಾತ್ರ ಮೀಸಲ್ದಿ ಓಡು ಅಂತಿದ್ರು ಈ ಕಲಿಯುಗ ನಂಗೆ ದಾನ ಕೊಡು ದೇವೇರ ನಮಸ್ಕರಣೆ ದೇವರೇ ಮತ್ತು ಸಮಯ ಮತ್ತು ಮೀಸಲ್ದಿಯರು ಬಹಳ ಕಷ್ಟ ಅಂತೇಳಿ ಏತೋ ನಂಗೆ ಕಷ್ಟ ಇತ್ತಿರಲ್ಲ ದೇವರು ಕೈಗೊಂಡಲ್ಲ ದೈವ ದೇವನಾಗಲು ಕೈ ಬಿಡು ಅಂತ ಹೇಳಿದ್ರು ನಂಗೆ ಆಕಲ ಮಿತ್ತು ನಮ್ಮ ಭಾರ ಬಡಿನ ಖಂಡಿತವಾದ ನಮ್ಮ ಕಷ್ಟನ ಮಾತಾಡಲು ಪರಿಹಾರ ಅಂತ ಹೇಳಿದ್ರು ನಂಗೆ ವಿಶೇಷವಾದ ವಿಶೇಷ ಕಲಿಯುಗ ನಂಗೆ ದೇವರನ್ನು ಮತ್ತು ಒಲಿಸಾರ ಸುಲಾಭ ಸಾಧಿ ಭಕ್ತಿ ಇಷ್ಟ ಪ್ರಸಾರ ಭಕ್ತಿಯ ದ್ವಾರ ಆ ದೇವರಿಗೆ ಮಾತ್ರ ಸಂತೋಷ ಅಂತಿನ ಆ ನಾಮ ಸಂಕೀರ್ತನೆಯನ್ನು ಮಾತ್ರ ನಮ್ಮ ದೇವೇಂದ್ರ ಮತ್ತು ಪಂಡ ದೇವರಿಗೆ ಬಹಳ ಸಂತೋಷ ಇಂತ ಕಳಿ ವರ್ಷ 2 ವರ್ಷದ ಪೂಜೆ ಶುರುಮಂತ ನನಗೆ ವರ್ಷ ಈ ಸ್ಥಳದ ಪೂಜೆಯನ್ನು ದಾದಾನ ಬದಲಾವಣೆ ಮಲ್ಕೊಂಡು ಎಂಕಲೇ ಮನಸ್ಸತ್ತೆ ಆ ದೈವ ದೇವರಿಗೆ ಧರ್ಮ ದೈವ ನನಗೆ ಪ್ರೇರಣೆ ದೊರಕಣಿ ಇಂಚಿಚ್ಚಿನ ಮಲ್ತಂದ್ರೆ ಇಷ್ಟು ಕೊರಲು ಅಂತ ಹೇಳ್ತೀನಿ ಆನಿ ಮಾತು ಕೊಡುತ್ತೆ ಒಂದು 5 ದಿವಸ ಬ್ರಹ್ಮಕಲಶನಾಗ ಈ ಮಾತು ಬಿಟ್ಟು ಭಜನೆ ಮಲ್ಕೊಡೋದು ಅಂತ ಹೇಳ್ತೀವಿ ನನಗೆ ಇಂಕಲು ಆನೆ ಎಲ್ಲಿ ಮಾಡೋದು ಭಜನೆ ಪ್ರಾರಂಭ ಆಯಿತು ಕೊಂಚ ಅಳಿಲು ಸೇವೆ ಅಂತ ಹೇಳ್ತೀವಿ ನನಗೆ ಅಳಿಲು ಸೇವೆ ಪ್ರಾರಂಭ ಅಂತಂದ ಅವಳ ಈತ ಮಾತು ಪೂರ್ವ ಹಾಕೋದು ನನಗೆ 8 ಜನ ಅಂತ ಹೇಳ್ತೀನಿ ಅವಳು ವಿಶೇಷವಾಗಿ ಆ ದೇವರಿಗೆ ನಾಮ ಸಂಕೀರ್ತನೆ ಪಡೆದು ಪೂಜೆ ಪುರ ಮಲ್ತಂದ್ರೆ ದೇವರಿಗೆ ಬಹಳ ಸಂತೋಷ ಅಂತ ಹೇಳ್ತೀನಿ ದಯನೊಳಗೆ ದೇವರೇ ಸಂಬಂಧಪಟ್ಟನೇ ಪದ್ಯ ಅಂತ ಪದ್ಯಡಿ ಮಾಡಿಪ್ಪಣಿ ದೇವರನ್ನೇ ವರ್ಣನೆ ಅನ್ಕೊಂಡೆ ಬಾಕಿದ ಜನಗಳೇ ವರ್ಣ ಅನ್ಕೊಂಡು ಆಲೋಚನೆ ಅಂತ ಹೇಳ್ತೀನಿ ಅಂಚಿತ್ತಿನ ಪದ್ಯನ ಪಂಡ ಬಹಳ ಪ್ರೀತಿ ಗಜ ಮಾಡಿ ಮುರಾನಿ ಇಲ್ಲಡೆ ಬತ್ತವಂತೀರಿ ಪಟ್ಟರೆ ನೀವು ಭಜನೆ ಮಾಡಿ ಅವಕಾಶ ಕೊಡು ಅಂತ ಯಾನ ಅವಕಾಶ ಕೊಡು ದೇವರು ಖಂಡಿತವಾದ ಮಾತುಪಟ್ಟು ಸಮಾನ ಮೀಸಲು ಕೊಡ್ತಾರೆ ಅಂತ ಹೇಳಿ ಬಹಳ ಪ್ರೀತಿರು ಇದಕ್ಕೆಲ್ಲ ಸಹಪಾಠಿನ ಪೂರ ಈ ಸದಕ್ಕೆ ಮಾತು ತಲುಪಾದು ಬಹಳ ಸಂತೋಷ ದೇವರೇ ಬಹಳ ಸಂತೋಷವಾಗಿನ ಪೂಜನ ಯಥಾಶಕ್ತಿ ಕಾಂಡೆ ದೀಪ ಮಾತು ಕೊತ್ತಾದ ಪೂರ್ವಡೆ ಅಂತ ಕಾರ್ಯಕ್ರಮ ನಿರ್ವಿಘ್ನ ನೋಡಿದವರು ಆವಡು ಬಂದು ಆತ ದೈವದೇವರ ಮಾತು ಎಣ್ಣದ ಭಜನೆ ಪ್ರಾರಂಭ ಅಂತೀರಿ ಮತ್ತು ಪೂಜೆ ಮಾತು ಬಹಳ ಪ್ರೀತಿ ಮಾತು ಪ್ರಾರಂಭ ಅಂತ ಹೇಳಿ ಪೊರ್ತು ದಾನ ಪೊರ್ತು ದಿನಾಲು ಮನೆ ಬಂದ ಬಸ್ ಕಾತನ ಒಂದು ಬಸ್ ಬಣ್ಣ ಮಕ್ಕಳ ಮಕ್ಕಳು ಅಂತ ಹೇಳಿ ಪೊರ್ತು ಪಕ್ಕಡೆ ಬಂದಿದ್ದೆ ಇನಿತ ಪೊರ್ತು ಪೋಣ ಬಂದ ಇನಿತ ನಮ್ಮ ಸಮಯ 1 ನಿಮಿಷ ಎತ್ತಿನ ದಾನ ಮಾಡೋ ದೇವರೇ ಮಾತಾ ಬೋಡೋದು ವಿನಿಯೋಗವಂತರ ಸಮಯ ಅಂತ ನನಗೆ ಅರೆ ನಂಗೆ ಕೊಡ್ತಾನೆ ದೇವರು ಕೊಡ್ಲೋದು ಆಯುಷ್ಯ ನಂಗೆ 8 ವರ್ಷ ನಂಗೆ 105 ವರ್ಷ ಅಂತೀವಿ ಆ 105 ವರ್ಷ ನಂಗೆ ದೇವರು ಏತು ಕೊಡ್ತೀನಿ ನಮ್ಮ ರಿಟರ್ನ್ ಟಿಕೆಟ್ ಬಂದು ನಂಗೆ ಗೊತ್ತಿದೆ ಅಂತ ಹೇಳಿದಾಗ ಅದು ಕೊಡ್ಲೋದು ಆಯುಷ್ಯ ನಂಗೆ ಒಂದು ದಾನ ಬಿಡೋದು ಇಂಚಿತ್ತಿನ ಮಾತ್ರ ಸಂದರ್ಭ ನಮ್ಮ ದಾನ ಬಿಟ್ಟು ನಮ್ಮ ಸಮಯ ಮಾತ್ರ ದೇವರು ಮಾತ್ರ ಮೀಸ ಎಲ್ಲರಿಗೂ ನಮ್ಮನೆ ಕರ್ತವ್ಯ ನಮ್ಮನೆ ಬೆಲೆ ನಮ್ಮನೆ ಜವಾಬ್ದಾರಿ ನಂಗೆ ಇಲ್ಲದ ಮುತ್ತು ಇಲ್ಲಡೆ ಪೂರ ಜವಾಬ್ದಾರಿ ಶುರು ಅಂತ ಹೇಳಿದಾಗ ಮುಲ್ಪ ಇತ್ನಾದ ಮಾಡೋದಾನೆ ಹಾಕೊಂಡು ಖಾಲಿ ದೇವರನ್ನ ನಮಸ್ಕರಣೆ ಮಕ್ಕಳಿಗೆ ದಿನಾಲ ಗೋವಿಂದ ಇಲ್ಲ ಬಂದು ಬಿದೆ ಗುಡ್ಲ ಅಂತ ಹೇಳಿದಾಗ ಈ ಹೊರತು ನಮ್ಮ ದೇವರೇ ಮಾತ್ರ ಮೀಸಲಿದ್ದು ಅಂತ ಹೇಳಿದಾಗ ಬಹಳ ಕೊಲ್ಲದ ಪೂಜೆ ಅಂತ ಹೇಳಿದಾಗ ಸತ್ಯನಾರಾಯಣ ಪೂಜೆ ವಿಶೇಷದ ಕಲಿಯುಗೆ ಸತ್ಯಪೂಜಾ ಫಲದ ಕಲಿಯುಗ ಟಮದಾನೆಲ್ಪ ಮಸ್ತ್ ದೇವನ ಪೂಜೆ ಮಸ್ತ್ ಕಲಿಯ ಮಾತು ತೂಪ ಅಂತ ಹೇಳಿದ್ರು ಏತೋ ಮಾತ್ರ ನಮ್ಮ ದೇವನ ಪೂಜೆ ಮತ್ತು ಕಣ್ಣಾರೆ ನಮ್ಮ ಕಲಿಯುಗಡ ತೂಪ ನಮಗೆ ಅಜಿಪತ್ತ ಮೋಜಿ ವಿಧತ ದೇವನ ಪೂಜೆಯಲ್ಲೂ ಕಲಿಯುಗಡು ಪ್ರಕಟವಾದ ಉಂಡಿಗೆ ಅಂತ ಹೇಳಿದ್ರು ಏತೋ ದೇವನ ಪೂಜೆ ಬಹಳ ವಿಶೇಷವಾದ ಮನುಷ್ಯ ಒಂದೇ ಸಮಯ ಜಿಂಜಫಲದಿಕ್ಕಣ ಪೂಜೆ ನಮಗೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವನ ಪೂಜೆ ಬಾಕಿದ ಪೂಜೆ ಮಾತ್ರ ಮನುಷ್ಯಗೆ ಏತೋ ಮಾತ್ರ ನಂಗೆ ಮನಸ್ಸಿಗೆ ಎಣ್ಣೆ ಹಾಕೊಂಡು ಏತೋ ಮಾತ್ರ ನಂಗೆ ಪೂಜೆ ಮಾತ್ರ ಇಲ್ಲ ಮಾತ್ರ ಮನ್ಪಾರ ಅಂತ ಹೇಳಿದ್ರೆ ಈ ದೇವನ ಪೂಜೆ ಮನುಷ್ಯಗೆ ಸಮಯ ಸಂದರ್ಭ ಋಣಾನುಬಂಧ ಇರ್ತನ ಮಾತ್ರ ಇದ್ದಾನೆ ಆ ಪೊರ್ಲುದ ಪೂಜೆ ದೇವರ ಮಾತ್ರ ಕೊರಿಯರ ಅಂತ ಹೇಳಿದ್ರೆ ನನಗೆ ವಿಶೇಷವಾದ ಮಾತು ಕೊಡೋದು ನನಗೆ ಮಾತು ಒಂದು ದೇವರಿಗೆ ಮನಸ್ಸು ಈ ಸ್ಥಳ ಒಂದು ಪೊರ್ಲುದ ಕಾರ್ಯಕ್ರಮ ಹಾಕೊಂಡು ನಾಗವ್ರ ಮೇಲೆ ವರ್ಷದ ಸರಿ ಕೊಡಪ್ಪ ಧರ್ಮ ದೈವಳೆಲ್ಲ ಓಡೋದೊಂದು 2 ಅಂತ ಮೀಸಲು ಅಂತ ಹೇಳಿದ್ರೆ ನಾವು ಪೊರ್ಲುದೊಂದು ಅಶ್ವತ್ಥ ಮರ ನಮ್ಮ ನರ್ತನ ಮರ ಹತ್ತ ಅವಾದೇ ದೇವನ ಸಾನ್ನಿಧ್ಯ ಇತ್ತನಲ್ಪ ಅವೇ ಕೊಡ್ತದ್ದು ಪೊರ್ಲುದ ಮರ ಅಂತ ಹೇಳಿದ್ರೆ ಐಕ್ಯ ಮಾತಾಡ್ತೀನಿ ಸಂಸ್ಕಾರ ಬರುವಂತಂದ್ರೆ ಕಾಲಿನ ಸಂಸ್ಕಾರ ಅಂತ ಹೇಳೋದಕ್ಕೆ ಐಕ್ಯಲ ವರ್ಷಲ ದಾದಾನ ಒಂದು ಸೇವೆ ಮಾತಾ ಮಾಡ್ಕೊಡೋದು ದೈವದೇವರು ನಂಗೆ ಒಂದು ಪ್ರೇರಣೆ ಬರೋದು ಪೊರ್ಲುದ ಸೇವೆ ಅನ್ನೋದಾಗ ಶನಿ ಪೂಜೆ ಸತ್ಯನಾರಾಯಣ ಪೂಜೆ ಕಟ್ಟಿದಲ್ಪ ಪೊರ್ಲುದ ನಮ್ಮ ದೇವರ ಅರ್ಪಣೆ ಅಂತ ಅಂದಾಗ ಆ ದಯನಾಗ ನಂಗೆ ದೇವತ ಅನುಗ್ರಹ ದಯ ದೇವರೇ ದಾಲ ಕೊಟ್ಟು ದೇವರೇ ಪೂಜೆಲ್ಲ ಒಟ್ಟು ಕರ್ಪೂರ ಅನ್ನಗಾಲ ಒಟ್ಟು ಪುಸ್ತಕ ಅಂತ ಹೇಳಿದಾಗ ನಂಗೆ ಮಾತ್ರ ದಾಯತ ಅನುಗ್ರಹ ಮಾತಾಡ್ಬೋದು ನಿಜವಾದ ಸತ್ಕರ್ಮವಾದ ಮಾಡ್ಕೊಡೋದು ನಂಗೆ ಧರ್ಮ ದೈವಳ ನೀವು ಪ್ರೇರಣೆ ಬರಬೇಕಾದ್ರೆ ಅವಳು ಅಶ್ವತ್ಥದ ಸನ್ನಿಧಾನದ ಬಹಳ ಪೊರ್ಲುದ ಪೂಜೆ ಮತ್ತು ಅರ್ಪಣೆ ಅಂತ ಹೇಳಿದಾಗ ಬಾಕಿದ ಪೂಜೆ ಮತ್ತು ನಕ್ಷತ್ರ ಮುಹೂರ್ತ ಗಳಿಗೆ ತಿಥಿವಾರ ಮತ್ತು ತೋಡು ಅಂತ ಹೇಳಿದಾಗ ಈ ದೇವನ ಪೂಜೆ ಅಂತ ನನಗೆ ದೇವರಿಗೆ ಮನಸ್ಸು ಬರ್ತಾರೆ ಅವನ ನನಗೆ ಬಿಡಿ ಆ ಸತ್ಯನಾರಾಯಣ ದೇವನ ವಿಶೇಷವಾದ ಪೂಜೆ ಮತ್ತು ಕೊರತೆ ಐತೊಟ್ಟಿಗೆ ಶನಿ ಪೂಜೆ ಶನಿ ನನಗೆ ವಿಷ್ಣುನ ಭಕ್ತಿಗೆ ಅಂತ ಹೇಳಿದ್ರೆ ಬಾಕಿ ದೇವದ ಪೂಜೆ ಅಂತಿನ ಸ್ಪೆಷಲ್ ಪೂಜೆ ಅಂತಿನಲ್ಲ ಶನಿ ಮಹಾರಾಜನ ಪೂಜೆ ಅಂತ ಶನಿಗ್ರಹಾಚಾರ ಮನುಷ್ಯ ಗ್ರಹಾಚಾರ ಇಲ್ಲ ಶನಿಗ್ರಹಾಚಾರ ಬಹಳ ಕಷ್ಟದ ಗ್ರಹಾಚಾರ ಅಂತ ಹೇಳಿದಾಗ
7:30 ಬರ್ತದೆ 7 ವರ್ಷ ನಮ್ಮ ಸಮ ತುಳ್ತು ಇಲಾಖೆ ಬಂದಿರ್ತೇವೆ ಸರಿ ಇತ್ತು ನಾವು ಇಂಚಿತ್ತನೇ ಅಕ್ಕೇರಿ ಶನಿ ಗ್ರಹಾಚಾರ ಬಿಡೋ ಈ ಪೊರ್ಲುದ ಮನುಷ್ಯಂದ್ರ ನಮ್ಮ ಮಲ್ಕೊಂಡು ಶನಿ ಮಾಡಿರ್ತೇವೆ ಅಂತಿನ ಪೊರ್ಲುದ ಪೂಜೆ ದೇವರ ಮಾತಾಡ್ತಾರೆ ಖಾಲಿ ನಮ್ಮ ಎಂಕು ಒರೆಗೆ ಶನಿ ಗ್ರಹಾಚಾರ ಬೋಡು ಎಂಕೆ ಫಲದಿಕ್ಕ ಬಂದು ಒರಿಯ ಪೂಜೆ ಮಾಡ್ತಾರೆ ಪತ್ತೇರನ್ನು ಮಾತ್ರ ಸೇರಿಸೋದು ಪೂಜೆ ಮಾಡ್ತಾರೆ ಪತ್ತೇರ ಸೇನದಾನೆ ಬೋದು ಅವಳು ಭಾಷೆ ಒನ ಮಂಜಿ ಒರಿಯ ನಮಗೆ ಆಮಂತ್ರಣ ಮರಿಯರ ಬೋಣ ದೇವರ ಮಾತ್ರ ಲೆಪ್ಪನಲ್ಲ ಒರಿಯರ ಲೆಪ್ಪನೆಲ್ಲ 10 ಜನ ಸೇರಿದ ಲೆಪ್ಪನೆಲ್ಲ ಬಹಳ ವ್ಯತ್ಯಾಸ ಇದೆ ಒರಿ ಲೆಪ್ಪನ ಕೇಳಿ 10 ಜನ ಲೆಪ್ಪನ ಒಂದು 100 ರೂಪಾಯಿ ಕೊಟ್ಟು ನೀವು 10 ಜನ ಕೊಂಡ ನೀವು ಇಲ್ಲ ಇದೊಂದು ಸಾವಿರ ರೂಪಾಯಿ ಒಂದು 10 ಜನ ವೈದ್ಯರು ಮಾಡಕ್ಕೆ ಆಗ ಮನಸ್ಸು ಹೊರೆಯೋದು 10 ಜನ ಸೇರೊಂದು ದೇವರ ಕೈ ಮುಗಿದ ನಮ್ಮ ಪ್ರಾರ್ಥನೆ ದೇವರ ದಯನ ದೇವರಿಗೆ ನಮ್ಮ ಒರಿಯ ಭಕ್ತರನ್ನು ಕೋಟಿಗಟ್ಟಲೆ ಭಕ್ತನಾಗಲು ಉತ್ತಾರೆ ಅಂತ ಒರಿಯರೇ ಒಂದೇ ರೀತಿ ಸಂಕಲ್ಪ ಪ್ರಾರ್ಥನೆ ಮಾಡಿದ್ರೆ ನಾವು ಮಾತ್ರ ಒಗ್ಗಟ್ಟಾಗಿ ದೇವರ ಪ್ರಾರ್ಥನೆ ಅಂತ ನಮ್ಮ ಪ್ರಾರ್ಥನೆ ದೇವರಿಗೆ ಮತ್ತೆ ಎತ್ತು ಅಂತ ಹೇಳಿದ್ರೆ ನಾವು ಬಹಳ ವಿಶೇಷ ಸಂದರ್ಭ ನನಗೆ ಅದನ್ನು ಈ ಸ್ಥಳ ಈ ಮಣ್ಣೆಡು ಆ ದೇವನ ಪೂಜೆ ಮಾಡಿದ್ರೆ 8 ಜನಕ್ಕೆ ಯೋಗ ಕೊಡ್ತೀರ ಅಂತ ಹೇಳಿದ್ರೆ ಆ ಪೊರ್ಲುದ ಯೋಗದ ಪ್ರಕಾರ ಆ ದೇವರಿಗೆ ಶನಿ ಪೂಜೆ ಎಲ್ಲ ಆ ಸತ್ಯನಾರಾಯಣ ಪೂಜೆ ಎಲ್ಲ ವಿಶೇಷವಾದ ಕಿಂಚಿತ್ ಮಲ್ಲ ಮಟ್ಟ ಅಂತ ಕಿಂಚಿತ್ ನಂಗೆ ದೇವರಿಗೆ ಎತ್ತು ಮನಸ್ಸು ಕೊಡ್ತೀರಾ ಆಯ್ತು ಆ ಪ್ರೀತಿ ನಮ್ಮ ದೇವರ ಕಿಂಚಿತ್ ಎಲ್ಲ ಮಟ್ಟದ ಪೂಜೆ ದೇವರು ಬಹಳ ಸಂತೋಷ ಸ್ವೀಕಾರ ಮಾಡ್ತದೆ ಅಂಚನೆ ಪೂಜೆ ಮಾಡ್ಬೋದು ಮಾತೆಲ್ಲ ಸೇರು ಎನ್ನೆಲ್ಲ ಕೊಡಿ ಪೂಜೆ ಕೊಡಿ ಎನ್ನೆಲ್ಲ ಕೊಡಿ ಸತ್ಯನಾರಾಯಣ ದೇವರ ಎನ್ನೆಲ್ಲ ಶನಿ ಪೂಜೆ ನಂತರ ದೇವತ ಅನುಗ್ರಹ ಬೋಡು ಬಹಳ ದಯನ ಒಂದು ಪೂಜೆ ಮಾಡ್ಬೋದು 10-20 ರೂಪಾಯಿ ಖರ್ಚು ಅಂತ ಕಾಲ 100 ರೂಪಾಯಿ ಪೂಜೆ ಮಾಡ್ತಾರೆ ಅಕೊಂಡು ಒಂದು ಕರೆಕ ಸಂದಾವಣಿ ಅಂತ ನಮ್ಮ ಲೆಕ್ಕಗಳು ಎಲ್ಲ ಮಟ್ಟದ ಅಲ್ಲಿ ಸೇವೆ ದೇವರು ನೋಡಿ ಎನ್ನ ಲೆಕ್ಕಗಳು ಎನ್ನದ ಅದನ್ನು ಗ್ರಾಚಾರ ಪರಿಹಾರ ಅಂತ ದೇವರ ಇರ್ತಾರಂತೂ ಇಲ್ಲ ನೇರ ಮಂತ್ರ ಕಿಂಚಿತ್ ಬಂದ ದೇವರಿಗೆ ಕೊಡ್ತಾರೆ ಸೇವೆ ಸಂಪಾದನೆ ನಮ್ಮ ದೇವರಿಗೆ ಕೊಡ್ತಾರೆ ಕಿಂಚಿತ್ ಸೇವೆ ಅಂತಲ್ಲ ನಂಗೆ ಒಂದು ಅವಕಾಶ ಈ ಸ್ಥಳ ನಂಗೆ ಕೊಡ್ತಾರೆ ಖಾಲಿ ಕುಟುಂಬದ ಕೂಡದಕ್ಕೂ ಪರವಲು ನಮ್ಮ ಮಾತೆಲ್ಲ ಸೇರಿಸುವ ಮಾತೆಲ್ಲ ಸೇರೊಂದು ದೇವರಿಗೆ ಯಥಾಶಕ್ತಿ ಕಿಂಚಿತ್ ಮಾಡ ಅಂತ ಭಾವ ಸಂಕಲ್ಪವನ್ನು ಇಷ್ಟಾರ್ಥ ಮತ್ತು ದೇವರ ಪೂಜೆ ಮಾಡಿದ್ರೆ ಅಕ್ಕೆಲ್ಲ ಮನಸ್ಸು ಇಷ್ಟಾರ್ಥ ದೇವರು ಬಹಳ ಪೂರ್ಣ ಮತ್ತು ಬೆಳಗಾಟ ದೇವರನ್ನ ಮಂತ್ರ ಕಿವಿಟಿಗೆ ಎಂಡ ಐತೆ ಮತ್ತು ಪೂಜೆ ಮಾಡಿದ ಕಣ್ಣುಡ್ದು ನನ್ನ ಪ್ರಸಾದ ಉಂಡು ಬಂಜಿಗೆ ನಂಗೆ ಮೂಜಿ ವಿದಟ್ಲ ನಂಗೆ ದೇವರ ನಂಗೆ ಪರಿಪೂರ್ಣ ನಂಗೆ ಅನುಗ್ರಹ ಈ ಪೂಜೆ ಮಾಡಿದ್ರೆ ಖಾಲಿ ಬಂಧುಗಳು ಬಾಂಧವರು ಮಾತೆಲ್ಲ ದಯನಾಗ ಏನೆಲ್ಲ ಬೇಲಜ್ಜನೆ ಬರ್ತೈತಿ ಐತಾರು ರಜೋಣನ ಬರ್ತೈತಿ ಈ ಪೂಜೆ ವಿಶೇಷ ಪೂಜೆ ಮಾಡ್ತಂಡ ಆ ಪೂಜೆ ಮಲ್ಪನಾಗ ಮಾತ್ರ ಫಲ ಗಂಚದ್ರೆ ಈ ಪೂಜೆ ಅಂತ ಆಜೆಟ್ ಒಂಜಂಶ ಫಲ ಏರೆಗೊಂಡು ಪೂಜೆ ಬರಪಾಯ ಬತ್ತಿ ಏರು ಸೇರಿದ್ರೆ ಅಕ್ಕೆಲ್ಲ ಆಜೆಟ್ ಒಂಜಂಶ ಫಲ ದಾನೆ ತಿಪ್ಪು ಅಂಚಿನ ಫಲ ಪೂಜೆ ಸತ್ಯನಾರಾಯಣ ಅಂಚಿನ ಬಹಳ ವಿಶೇಷ ಪೂಜೆ ಒಂದು ಆ ದೇವರನ್ನ ಅನುಗ್ರಹ ನಾವು ಪ್ರಸಾದಿಗೆ ಸಂಸಾರಗಿ ಸಹಕುಟುಂಬಗಿ ರಾಗದಲ್ಲಿ ಅಂತ ಭಕ್ತಿ ಇರ್ತದೆ ಮಾತೆಲ್ಲ ಸೇರ್ನಾಕಲ್ಲ ದೇವರು ಸದಾಕಾಲ ಓಡ್ತಾರೆ ಸುಖ ಸಂಪತ್ತಿ ನೆಮ್ಮದಿ ಆಯುಷ್ಯ ಆರೋಗ್ಯದ ಅನುಗ್ರಹ ನಮ್ಮ ಮಾತು ಮಂತ್ರ ವ್ಯವಹಾರ ಕ್ಷೇತ್ರ ನಮಗೆ ಕೊಡ್ದಾಗ ಕೈತುಂಬ ಸಂಪಾದನೆ ಎಡ್ಡೆ ಬೇಲೆನ ಮಾತ್ರ ನನಗೆ ದೇವರ ಕಲ್ಪನೆ ಜೋಕುಲೆ ಮಾತ್ರ ಭವಿಷ್ಯತ್ಗಳು ಎಡ್ಡೆ ವಿದ್ಯೆ ಬುದ್ಧಿನ ಮಾತ್ರ ಅನುಗ್ರಹ ಅಂತ ನಿತ್ಯಕ್ಕೆ ಮಾತ್ರ ವಿಷಯ ನಮ್ಮ ಮನಸ್ಸು ಇಷ್ಟ ಆದರೆ ಆ ಮಹಾವಿಷಯ ಎಲ್ಲ ಇದನ್ನು ಶನಿ ಮಹಾರಾಜರ ಹೊರ್ನುಡೆ ಬೆಳಗಾದ ಕೊರಡು ನಮ್ಮ ಮಾತ್ರ ರೋಜೆಯ ಮನಸ್ಸು ಮಾತ ನಮ್ಮನಂಚಿನ ಧರ್ಮ ದೈವಳೇನಂತೆ ನಾಗಬ್ರಹ್ಮದೇವನ ದುಂಬುದಿ ಒಂದು ದೇವರ ಮನಪೂರ್ವಕವಾದ ಪ್ರಾರ್ಥನೆ ಮಾಡ್ತದೆ ಓಂ ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗೀಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಾಭಯಹರಂ ಸರ್ವಲೋಕಮಹಾವಿಷ್ಣುವೇ ನಮಃ ನೀಲಾಂಜನಸಮಾವಾಸಂ ರವಿಪುತ್ರಮಮಾಘ್ರಿಯಂ ಛಾಯಾಮಾರ್ತಾಂಡಸಂಭೂತಂ ತಂ ನಮ ಶನೈಶ್ಚಂ ಶನಿಶ್ಚ ಮಹಾರಾಜಾನ್ ಮಹಾಪ್ರಾರ್ಥನಾ ಪ್ರದರ್ಶನ ನಮಸ್ಕಾರ ಮಹಾವಿಷ್ಣುವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಶನಿ ಮಹಾರಾಜರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದಾಣಿ ಗೋವಿಂದ ಗಾನಿ ಗಾನಿ ಜ ಪಾನಿ ಧರ್ಮಾನಿ ಜ ಗಾನಿ ಗಾನಿ ನಿಶ್ಚಂತಿ ಪ್ರದಕ್ಷಿಣ ದೇವ ದೇವ ಭಜನೆ ವಿಭಜನೆ ಮನಗ ವಿಭಜನೆ ಮನಸ್ಸಿನ ಮನಸ್ಸು ನಂಗೆ ಏಕಾಗ್ರತೆ ಮಾಡ್ಕೊಂಡು ನಾನು ಭಜನೆ ಮಾಡಿದ್ದೆ ಭಜನೆ ಪಂಡಿ ಹಿಡಿದ ಬಾಕಿದ ಬಾಯಿ ಬಿಟ್ಟು ಬಾಕಿದ ಇಂಜ ಪಾತ್ರ ಆತ ಪೊರ್ಲುದ ನಾಮ ಸಂಕೀರ್ತನ ಬಹಳ ದೇವರ ಸಂತೋಷ ನಾಮ ಸಂಕೀರ್ತನ ಅವೆಲ್ಲ ಒಂದು ಕ್ಷೇತ್ರ ದೇವರನ್ನು ಅಪ್ಪಣೆ ಕೊಟ್ಟಿದ್ದಾರೆ ನನಗೆ ಇಂಚಿತ್ರ ಕ್ಷೇತ್ರ ಇಂಚಿತ್ರಾಗಲೇ ಬಂದು ಭಜನೆ ಮಾಡ್ತಾರೆ ದೇವರ
ಸಂಕಲ್ಪ ಒಂದು ಕೈಕಾಲ ಭಜನೆ ದಾದನಾದಿ ದೇವರನ್ನು ಸಂಕಲ್ಪಕೊಂಡು ಇವುಗಳ ಕೈಯಾರ ಭಜನೆ ಮತ್ತು ದೇವರನ್ನು ಬಹಳ ಪ್ರೀತಿ ಬಹಳ ದೂರ ಜವಾಬ್ದಾರಿ ಮಾಡಿ ಮಾತು ಮತ್ತು ದೇವರ ಶ್ರೀಧರ ಮತ್ತು ಕಿಂಚಿದಾಣ ದೇವರ ಮತ ಭಜನೆ ಅಂತ ಆ ದೇವರ ಮತ ಸಂತೋಷವನ್ನು ಬಹಳ ಪ್ರೀತಿ ಕಣ್ಣಂಚಿನ ಭಜನೆಯನ್ನು ತನ್ನ ದೇವರನ್ನ ಪಾದಾರವಿಂದ ಅರ್ಪಣೆ ಮತ್ತು ಮಿತ್ರ ಮಾತು ಕೊಟ್ಟು ದೇವರು ಸುಖ ಸಂಪತ್ತಿ ನೆಮ್ಮದಿ ಆಯುಷ ಮಾಂತ ವಿಷಯಗಳ ದೇವರು ಹಾಕಿಲ್ಲ ಮಾಂತ ವಿಷಯ ಧರ್ಮ ದೇವರು